ಟ್ರೀಟ್ಮೆಂಟ್ ಕೊಡಬೇಕು. ಆ ಟ್ರೀಟ್ಮೆಂಟ್ ಆಗಬೇಕಂತೆ. ಆ ಟ್ರೀಟ್ಮೆಂಟ್ ಅದೀಗ ನಮ್ಮ ಶಿಸ್ತಿನಲ್ಲಿ ಬೆಳೆಯುವಂಥ ವಿದ್ಯಾರ್ಥಿ ಮಕ್ಕಳಿಗೆ, ನೀವೇನು ದೊಡ್ಡವರಿಗೆ ರೋಟರಿ ಕ್ಲಬ್ನಲ್ಲಿ ಬಂದು ಶಿಸ್ತಿನ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಿ ಜನರಿಗಾಗಿ ಕೊಡ್ತಾ ಇದ್ದೀರೋ, ಅದು ಮುಂದಿನ ಪೀಳಿಗೆ ಮಕ್ಕಳಿಗೆ ಬೆಳೆಯುವವರಿಗೆ ಅದೊಂದು ಸಂಸ್ಕಾರ ಸಿಕ್ಕವಾಗಿರಬೇಕು. ಹಾಗಾಗಿ ಒಬ್ಬರಿಗೆ ಉಪಕಾರ ಮಾಡೋದು, ಒಬ್ಬರ ಸೇವೆ ಮಾಡುವಂಥದ್ದು, ಒಬ್ಬರಿಗೆ ವಿಶೇಷವಾದ ತ್ಯಾಗ ಮಾಡುವಂಥದ್ದು ಅಂಥ ಒಂದು ವಿಚಾರಗಳೆಲ್ಲ ಅದರಲ್ಲಿ ಇರಬೇಕು. ಪ್ರೀತಿ ತೋರುವಂಥದ್ದು, ವಿಶ್ವಾಸ ಅಲ್ವಾ, ಫೇತನ್ನು ಹುಟ್ಟಿಸಿಕೊಳ್ಳುವಂಥ ಈ ಗುಣಗಳೆಲ್ಲ. ಹಾಗಾಗಿ ಇದೊಂದು ರೀತಿಯ ಮೆಡಿಸಿನ್, ಒಂದು ಮದ್ದು, ಒಂದು ಸಂಘಟನೆಯಲ್ಲಿ ಆ ರೀತಿಯಲ್ಲಿ ಬೆಳೆಯುವಂಥವರಿಗೆ ಒಂದು ಪ್ರೋಟೀನ್ ಆಗಿ ಸಿಗಬೇಕು. ಬೆಳೆಯುವ ಮಕ್ಕಳಿಗೆ ಪ್ರೋಟೀನ್ ಆಗಿ ಸಿಗಬೇಕು. ಹಾಗೆ ಒಂದು ದಿವಸ ಒಬ್ಬರು ಮದ್ದಿಗೆ ಹೋಗಿದ್ದಾರಂತೆ. ಮದ್ದಿಗೆ ಹೋದ್ದು ಯಾವುದಕ್ಕೆ? ಅವರಿಗೊಂದು ಚೇಳು ಕಚ್ಚಿತ್ತು. ಚೇಳು, ಆ ಚೇಳು ಎಲ್ಲಿಯೋ ಗೋಡೆಯಲ್ಲಿ ಎರಗಿದಾಗ ಕಚ್ಚಿದ್ದವರಿಗೆ. ಪಾಪ ಅಷ್ಟು ಎಜುಕೇಷನ್ ಇಲ್ಲ ಅವರಿಗೆ. ಆ ಗೋಡೆಯಲ್ಲಿ ಎರಗಿದಾಗ ಕಚ್ಚಿದಂಥ ಚೇಳಿಗೆ ಅವರು ಮದ್ದಿಗೆ ಬಂದಿದ್ದಾರೆ. ಆಗ ಡಾಕ್ಟ್ರು ಒಂದು ಆಯಿಂಟ್ಮೆಂಟ್ ಕೊಟ್ಟರು ಅವರಿಗೆ, ಒಂದು ಟ್ಯೂಬ್ ಕೊಟ್ಟು ಇದನ್ನು ಕೊಂಡೋಗಿ ಹಚ್ಚಿ ಅಂತ. ಆವಾಗ ಅವ್ರು ಹೇಳಿದ್ರಂತೆ, ನಾನು ಇದನ್ನು ಎಲ್ಲಿ ಹಚ್ಚಬೇಕು, ಯಾವಾಗ ಹಚ್ಚಬೇಕಂತ ಕೇಳಿದ್ರಂತೆ ಡಾಕ್ಟ್ರ್ ಹತ್ರ. ಎಲ್ಲಿ ಹಚ್ಚೋದು? ಹಚ್ಚಿ, ತೊಂದರೆ ಇಲ್ಲ, ನಿಮ್ಗೆ ಗೊತ್ತಿಲ್ವಾ ಎಲ್ಲಿ ಹಚ್ಚೋದು ಅಂತ? ಕೇಳೋದು ಅಂಥದ್ದು ಅಂತೇಳಿ, ಎಲ್ಲಿ ನಿಮಗೆ ತಾಗಿದೆ ಅಲ್ಲಿ ಹಚ್ಚಿ ಅಂತೇಳಿ ಹೇಳಿದರು. ಆ ಟ್ಯೂಬನ್ನು ತಗೊಂಡು ಬಂದರು ಆ ಪೇಷಂಟ್. ಹಾಗೆ ವಿಶೇಷವಾಗಿ ಮನೆಗೆ ಬಂದು ತಾನು ಯಾರಿಗೆ ಕೂತಿದ್ದಾರಲ್ಲ ಆ ಗೋಡೆಯ ತೂತಿಗೆ ಹಚ್ಚಲಿಕ್ಕೆ ಶುರು ಮಾಡಿದರು ಅವರು ಟ್ಯೂಬ್. ಮನೆಗೆ ಟ್ಯೂಬ್ ತಗೊಂಡೋಗಿ ಗೋಡೆಯ ತೂತಿಗೆ ಹಚ್ಚಿದಾಗ ಗುಣ ಆಗ್ತದ. ಮರುದಿವಸ ಬರಲಿಕ್ಕೆ ಹೇಳಿದಾರಂತೆ ಡಾಕ್ಟ್ರು. ಹೇಗುಂಟು ಅಂತ ಕೇಳಿದಾಗ, ಇಲ್ಲ ಉರಿ ಕಡಿಮೆ ಆಗಲಿಲ್ಲ ಹೇಳಿದ್ರಂತೆ. ಎಲ್ಲಿ ಹಚ್ಚಿದ್ರಿ? ನಾನು ಗೋಡೆಗೆ. ಅಯ್ಯೋ ಮಾರಾಯ, ಹಾಗಲ್ಲ, ನೀವು ಗೋಡೆಗೆ ಎರಗಿದಾಗ ನಿನಗೆ ಚೇಳು ಕಚ್ಚಿರ್ಬೋದು, ಆದರೆ ಚೇಳು ಕಚ್ಚಿದ್ದು ನಿನ್ನ ಬೆನ್ನಿಗೆ. ಆ ಬೆನ್ನಿಗೆ ನೀನು ಹಚ್ಚಬೇಕು. ಎಲ್ಲಿ ನಮಗೆ ನೋವಾಗಿದೋ, ಎಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಅಲ್ಲಿಗೆ ನಮ್ಮ ಮದ್ದು ಟ್ರೀಟ್ಮೆಂಟ್ಗಳು ಬೇಕು ಎಂಬುದನ್ನು ಕೂಡ ಹೇಳುತ್ತಾ, ಇಂಥ ಸಂಸ್ಥೆಗಳ ಮೂಲಕವಾಗಿ ಬೆಳೆಯುವ ಮಕ್ಕಳಿಗೆ ಸಂಸ್ಕಾರ ಸಿಗಲಿ ಅಂತೇಳಿ ಹೇಳುತ್ತಾ ಅವಕಾಶಕ್ಕೆ ಧನ್ಯಗಳನ್ನು ಅರ್ಪಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಮೇ ಐ ನೌ ರಿಕ್ವೆಸ್ಟ್ Rotarian, the President of Rotary Club of Ralkata, Srimati Sita Lakshmi, and the Secretary of the club, Srimati Vani Lokaya, to accompany the dignitaries on to the dais. To please accompany the District Governor, Major Donor. Okay. I request Rotarian P.D. Shetty to accompany the dignitaries on the dais. We have with us the District Governor, Major Donor Rotarian N. Prakash Karand, the Assistant Governor Zone 3, Major Donor Rotarian Suraj Hebar, the Zonal Lieutenant Zone 3, Rotarian Dr. Vasant Pai, the GSR of our club, Multiple Paul Harris, past District Governor Dr. B. Devdas Rai, and our District Governor nominee, Rotarian PHF Vikram Datta, immediate past President Srimati Rupa Shetty, as well as the President-elect Srimati Lata Vikram. Good evening, ladies and gentlemen. I request Rotarian Sangeeta Ananthan to call our President, Rotarian Sita Lakshmi. And I request Rotarian Purushottam Manchan to call her our DG. ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸಿ. ಈರೇಳು ಲೋಕದ ಹಣುವಿನ ಹಿಯಪರದ ಸಾಧನೆಗೆ ನೀನೆ ಕಾರಣ. ನಿನ್ನೊಮ್ಮೆಯ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು. 803181 Rotarian Vani P. Karant. The International President Jennifer Jones. She has given her clubs need to consist of women. His commitment to gender equality. In consecutive years, women have decorated the position. We look forward to women leaders. In Rotarian Sita Lakshmi, we have an earnest and enthusiastic president. May I now call upon Rotarian Sita Lakshmi,
President of the Rotary Club of Derlakate, to welcome the gathering. ನಮ್ಮ ದೇರ್ಲಕಟ್ಟೆ ರೋಟರಿ ಕ್ಲಬ್ಬಿಗೆ ಈ ದಿನ ಒಂದು ಸುಸಂದರ್ಭ, ಒಳ್ಳೆಯ ಒಂದು ಸಂಭ್ರಮದ ದಿನ. ಬೆಳಗ್ಗೆ ಮಧ್ಯಾಹ್ನ 2:30 ಗಂಟೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಬೇಡಿಕೆಯ ಮೇರೆಗೆ ನಮ್ಮ ಈಗಿನ ಗವರ್ನರ್ ಆಗಿರುವಂತಹ ಪ್ರಕಾಶ ಅಂದರೆ ಒಳ್ಳೆಯ ಬೆಳಕನ್ನು ಕೊಡುವಂಥವರು. ಏನು ಪ್ರಕಾಶ ಅಂದರೆ ರೋಟರಿಯ ಸಂದೇಶ, ರೋಟರಿಯ ಕಾರ್ಯವೈಖರಿಗಳನ್ನು ಬಿತ್ತುವಂಥ ಒಂದು ಪ್ರಕಾಶವನ್ನು ನಮ್ಮ ಈ ಪರಿಸರಕ್ಕೆ ತಂದು ಕೊಟ್ಟಿದ್ದಾರೆ. 2:30 ಗಂಟೆಯಿಂದ ನಮ್ಮ ಜೊತೆಗೇ ಇದ್ದಾರೆ. ಎಲ್ಲ ನಮಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡಿ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಅವರು ವೀಕ್ಷಿಸಿದ್ದಾರೆ, ಕೇಳಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅವರು ಪ್ರಕಾಶ್ ಆದರೆ ಇನ್ನೊಬ್ಬರು ಸೂರ್ಯ ಇದ್ದಾರೆ, ಅವರೇ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಸೂರಜ್ ಹೆಬ್ಬಾರ್. ಇವರು ಮೊದಲೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ ಅಸೆಂಬ್ಲಿ ಎಲ್ಲ ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನು ವೀಕ್ಷಿಸಿದ್ದಾರೆ, ಹಾಗೆಯೇ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ 2:30 ಗಂಟೆಯಿಂದ ನಮ್ಮ ಜೊತೆಗೆ ಇದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ದೇವದಾಸ್ ರೈ ಇವರು ನಮ್ಮ ರೋಟರಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾರೆ. ಬಹಳ ಒಂದು ಒಳ್ಳೆಯ ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ನಮ್ಮ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ವ್ಯಕ್ತಿ. ಇವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ದೇರ್ಲಕಟ್ಟೆ ರೋಟರಿ ಕ್ಲಬ್ಬಿನ ಪರವಾಗಿ ಪೂರಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಲೆಫ್ಟಿನೆಂಟ್ ಗವರ್ನರ್ ವಸಂತ ಪೈ, ಝೋನಲ್ ಲೆಫ್ಟಿನೆಂಟ್ ವಸಂತ ಪೈ ಅವರು ಕೂಡ ಕ್ಲಬ್ನ ಸಮಯಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ಬಿನ ಪರವಾಗಿ ಪೂರಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ರೂಪಾ ಶೆಟ್ಟಿ ಅವರು ಬಹುಶಃ ಅವರೊಂದು ಕಾಲಿನ ಒಂದು ತೊಂದರೆಯಿಂದ ಇದ್ದರೂ ಕೂಡ ಪಾಪ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆಯೇ ನಮ್ಮ ಮಾಜಿ ಸೆಕ್ರೆಟ್ರಿ ಲತಾ ವಿಕ್ರಮ್, ನಮ್ಮ ಈಗಿನ ಸೆಕ್ರೆಟ್ರಿ ವಾಣಿ ಲೋಕಯ್ಯ, ಇವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಜಿಲ್ಲಾ ಸೆಕ್ರೆಟರಿ ನಾರಾಯಣ ಹೆಗ್ಡೆ ಕೂಡ ಆಗಮಿಸಿದ್ದಾರೆ. ಡಾಕ್ಟರ್ ಆತ್ಮರಂಜನ್ ಜಿಲ್ಲಾ ಸೆಕ್ರೆಟರಿ, ರಾಮಣ್ಣ ರೈ ಜಿಲ್ಲಾ ಕಾನ್ಫರೆನ್ಸ್ ಚೇರ್ ಮೇನ್ ಸಂಜೀವ ಪೂಜಾರಿ, ಇವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ದೇರ್ಲಕಟ್ಟೆ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಗುರುಶ್ರೀ ಪ್ರಶಸ್ತಿಗೆ ಅರ್ಹರಾಗಿರುವಂತಹ ಕುഞ്ഞിಬಾಬು, ಶಕುಂತಲಾ ಟೀಚರ್, ನಯನ ಸರಕಾರಿ ಪ್ರೌಢಶಾಲೆ ಶಿಕ್ಷಕಿ ನಯನ, ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಬಂದಂತಹ ಎಲ್ಲ ನಮ್ಮ ವಲಯ 2-3ರ ನಮ್ಮ ಕರೆಗೆ ಹೋಗೊಟ್ಟು ನಾನು ಫೋನು ಮಾಡಿದಾಗ ನಾನು ಒಂದು ನಿಮಿಷ ನನ್ನ ಇಚ್ಛೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೇಕೆ ರೋಟರಿಗೆ ಸೇರಿದೆ ಅಂತ ತುಂಬ ಮಂದಿ ಕೇಳ್ತಾರೆ. ನಿಮಗೆ ಈ ಪ್ರಾಯದಲ್ಲಿ ಬೇಕಿತ್ತಾ ಅಂತ. ಬೇಕಾಗುವುದೇ ಈ ಪ್ರಾಯದಲ್ಲಿ. ನನ್ನ ಅನಿಸಿಕೆ, ನಾನು ಸೇರಿದ್ದು ಪ್ರೀತಿ ಮತ್ತು ಅಲ್ಲಿಯ ಕಾರ್ಯವೈಖರಿಯನ್ನು ನೋಡಿ. ಇಲ್ಲಿ ಜಾತೀಯತೆ ಇಲ್ಲ, ಧರ್ಮ ಭೇದ ಇಲ್ಲ, ಆ ಕುಟುಂಬ ಈ ಕುಟುಂಬ ಅಂತ ಇಲ್ಲ, ಎಲ್ಲರೂ ಒಂದೇ. ನಮ್ಮದೊಂದು ಡಿನ್ನರ್ ಮೀಟಿಂಗ್ ಆಗ್ತದೆ, ನಾವು ಯಾರು ಅಂತೇಳಿ ನಮಗೆ ಜಾತಿಯ ಒಂದು ಭಾವನೆ ಇರುವುದಿಲ್ಲ. ನಾವೊಂದು ತಿಂಗಳು ಮೀಟಿಂಗ್ ಮಾಡ್ತೇವೆ, ಅಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ, ಕೈ ಮುಗಿದು ನಮಗೆ ನಮಸ್ಕಾರ ಮಾಡ್ತಾರೆ. ಹಾಗೆಂತ ನಾವು ಕೇವಲ ಅದನ್ನು ಪಡಿಲಿಕ್ಕೆ ಇಷ್ಟಪಟ್ಟು ಬಂದದ್ದಲ್ಲ, ಪ್ರೀತಿಯನ್ನು ನೋಡಿ ನಾನು ಈ ಒಂದು ರೋಟರಿ ಕ್ಲಬ್ಬಿಗೆ ನಮ್ಮ ರವೀಂದ್ರ ಶೆಟ್ಟಿ ಮತ್ತು ವಿಕ್ರಮ್ ದತ್ತ ಸರ್ ಇವರ ಒಂದು
ಇಚ್ಛೆಯ ಪ್ರಕಾರ ಅವರು ಯಾವಾಗಲೂ ಹೇಳೋದು ನೀವು ಅಧ್ಯಕ್ಷರಾಗಬೇಕು ಅಂತ ಸೇರಿದೆ. ಹಾಗೆಯೇ ವಲಯ 2-3ರಲ್ಲಿ ಬಂದಂತಹ ಎಲ್ಲ ಸೆಕ್ರೆಟರಿ ಹಾಗೂ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿಯವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ರೋಟರಿ ಕ್ಲಬ್ಬಿನ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ವಲಯ, ಜಿಲ್ಲೆ, ವಲಯದ ನಾಯಕರು ಎಲ್ಲರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ದೇರ್ಲಕಟ್ಟೆ ರೋಟರಿ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಆಹ್ವಾನಿತರಾಗಿ ಬಂದಂಥವರ ಜೊತೆಗೆ ಅನೇಕರು ಬಂದಿದ್ದಾರೆ, ಬಹಳ ಪ್ರೀತಿ ಇಟ್ಟು. ಹಾಗೆ ಮಾಧ್ಯಮದವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಭಾಳ ಮಧ್ಯಾಹ್ನದಿಂದಲೇ ನಮ್ಮ ಜೊತೆಗೆ ಇದ್ದರು. ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ತುಂಬಿದ ಮನದಾಳದಿಂದ ನಾನು ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. It's now time for the floral welcome. First of all, I would like to welcome our beloved DG. I request Rotarian K. Ravindra Shetty to welcome our beloved DG. I would also like to welcome our AG, Rotarian Suraj Hebbar. I would request Rotarian Dr. Ravishankar Rao. I would also like to welcome Rotarian Dr. Vasant Pai. I would request Rotarian Sri Prasad Alva to come over here and do the honoring. Sri Prasad Alva. I would also like to welcome Dr. B. Devdas Rai, past district gardener. I will request Rotarian P.D. Shetty to do the honoring. I would also like to welcome our immediate past president Rupa Shetty. I would request Ann Tejasvi to come and do the honoring. Rotarian Rupa Shetty. I would also like to welcome Rotarian Lata Vikram, our president-elect. I would like to call Sapna Shetty to do the honoring. Rotarian Vani P. Karant, I request Ann Sangeeta to do the District Secretary Administrator Narayan Hegde, I would like to recognize him, sir. Pannarai. Zone 2 Rotarian Balakrishna Shetty. Conference Chairman Rotarian Sanjeev Pujari. Conference Secretary Ritesh Badiga. Do the annual report. ಈ ಸಂಸ್ಥೆಯು ಕಳೆದ 2008ನೇ ಇಸವಿಯಲ್ಲಿ ಆರಂಭಗೊಂಡು ಸುಮಾರು 14 ವರ್ಷಗಳಿಂದ ತನ್ನ ಸೇವೆಯನ್ನು ನೀಡುತ್ತಾ ಬಂದಿರುವ ಸಂಸ್ಥೆ ಇದೀಗ ಮುಖ್ಯವಾಗಿ ಜಲಸಿರಿ, ವನಸಿರಿ, ವಿದ್ಯಾಸಿರಿ ಮತ್ತು ಆರೋಗ್ಯ ಸಿರಿ ಎಂಬ ಪ್ರಮುಖ 4 ಯೋಜನೆಗಳನ್ನು ಹಮ್ಮಿಕೊಂಡು ತನ್ನ ಸುತ್ತಮುತ್ತಲಿನ ಸಮಾಜ ಪರಿಸರಕ್ಕೆ ಆರೋಗ್ಯಕರ ಸೇವೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲು ಕ್ಲಬ್ಬಿನ ಸದಸ್ಯರಿಗೆ ಹಲವಾರು ತರಬೇತಿಯನ್ನು ನೀಡಲಾಗುತ್ತದೆ. ಇವರು ತರಬೇತಿ ಪಡೆಯಬೇಕಾಗುತ್ತದೆ. ಅದರ ಸಲುವಾಗಿ ತಾರೀಕು 21/2/22ರಂದು ಮಂಗಳ ಬಾಲವನದಲ್ಲಿ ತರಬೇತಿ ಕಾರ್ಯಾಗಾರದಲ್ಲಿ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದಾರೆ. ಉತ್ತಮ ತರಬೇತಿಯನ್ನು ಪಡೆದಿರುತ್ತಾರೆ. ಈ ನಿಟ್ಟಿನಲ್ಲಿ 8, 9 ಮತ್ತು 10ನೇ ಏಪ್ರಿಲ್ ತಾರೀಕಿನಂದು ಮೈಸೂರಿನಲ್ಲಿ ಆಯೋಜಿಸಿದ ಪೆಟ್ಸ್ ಆ್ಯಂಡ್ ಸೆಟ್ಸ್ ಟ್ರೈನಿಂಗ್ ಸೆಮಿನಾರ್ನಲ್ಲಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು 23-24ನೇ ಸಾಲಿನ ನಿಯೋಜಿತ ಗವರ್ನರ್ ರೊಟೇರಿಯನ್ ವಿಕ್ರಮದತ್ತರವರು ಭಾಗಿಯಾಗಿದ್ದಾರೆ. 26/6/22ರಂದು ಸಂಸ್ಥೆಯ ಪ್ರಥಮ ಸಭೆಯು ಅಧ್ಯಕ್ಷರಾದ ಸೀತಾಲಕ್ಷ್ಮಿಯವರ ಸ್ವಗೃಹದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ. ಕ್ಲಬ್ಬಿನ ಸದಸ್ಯರು ಭಾಗವಹಿಸಿ ಉತ್ತಮ ಕಾರ್ಯಕ್ರಮಗಳ ಬಗ್ಗೆ ಯೋಜನೆ ರೂಪಿಸಿದರು. ನಮ್ಮ ಸಂಸ್ಥೆಯ ವತಿಯಿಂದ ಮಲಾರ್ ಶಾಲೆಯಲ್ಲಿ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 40 ವಿದ್ಯಾರ್ಥಿಗಳಿಗೆ ಬ್ಯಾಗನ್ನು ವಿತರಿಸಲಾಯಿತು. ಇದು ಅಧ್ಯಕ್ಷರಾದ ಸೀತಾಲಕ್ಷ್ಮಿಯವರ ಕೊಡುಗೆ ಆಗಿರುತ್ತದೆ. ಅಭಿನಂದನೆಗಳು ಮೇಡಮ್. ನಮ್ಮ ಸಂಸ್ಥೆಯ ವತಿಯಿಂದ ತಾರೀಕು 18/8/22ರಂದು ವಿದ್ಯಾರ್ಥಿಗಳಿಗೆ ಇಂಟರ್ಯಾಕ್ಟ್ ಇನಾಗ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು.
ವಿವಿಧ 3 ಶಾಲೆಗಳಲ್ಲಿ 3 ಸಂಸ್ಥೆಯನ್ನು ರಚನೆ ಮಾಡಲಾಯಿತು. ಶಾಲೆಗಳ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, ವಿದ್ಯಾರ್ಥಿಗಳ ಮನೋಸ್ಥೈರ್ಯ ಬೆಳೆಸುವ ಈ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುವ ಮೂಲಕ ತಮ್ಮ ಸಹಕಾರವನ್ನು ನೀಡುವುದಾಗಿ ಭರವಸೆ ಇತ್ತರು. ಅವರಿಗೆ ಧನ್ಯವಾದಗಳು. ಇತ್ತೀಚೆಗೆ ಬೆಂಜನಪದದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ಕ್ಲಬ್ ವತಿಯಿಂದ ಕೆಲವು ಸದಸ್ಯರು ಭಾಗಿಯಾಗಿದ್ದಾರೆ. ನಮ್ಮ ಕ್ಲಬ್ಬಿನ ಪ್ರತಿ ತಿಂಗಳು ನಡೆಯುವ ಮಾಸಿಕ ಸಭೆಯು ಜುಲೈ 4ರಂದು ರೋಟೇರಿಯನ್ JP ರೈ ಅವರ ಸ್ವಗೃಹದಲ್ಲಿ ಅಧ್ಯಕ್ಷೆ ಸೀತಾಲಕ್ಷ್ಮಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕ್ಲಬ್ಬಿನ ಎಲ್ಲ ಸದಸ್ಯರು ಭಾಗಿಯಾಗಿದ್ದಾರೆ. ತಾರೀಕು 10/7/22ರಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಮ್ಮ ಕ್ಲಬ್ಬಿನ ಇನ್ಸ್ಟಾಲೇಷನ್ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನೆರವೇರಿತು. ವಿಶೇಷ ಅತಿಥಿಗಳಾಗಿ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ವಿಶ್ವೇಶ್ವರಿ ಅಕ್ಕನವರು ಆಗಮಿಸಿದರು. ಕೆಲವೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ ವಿಶ್ವೇಶ್ವರಿ ಅಕ್ಕನವರು ಸಂಸ್ಥೆಯ ಸೇವೆಯನ್ನು ಶ್ಲಾಘಿಸುವ ಮೂಲಕ ಆಶೀರ್ವದಿಸಿದರು. ನಂತರ ಶ್ರೀಯುತ ನೂತನ್ ಅವರನ್ನು ಕ್ಲಬ್ಬಿನ ನೂತನ ಸದಸ್ಯರನ್ನಾಗಿ ಸೇರ್ಪಡೆ ಮಾಡಲಾಯಿತು. ಅವರಿಗೆ ಅಭಿನಂದನೆಗಳು. ರೋಟೇರಿಯನ್ ದೇವದಾಸರಯ್ಯವರು ಪ್ರತಿಭಾ ಮಕ್ಕಳಿಗೆ ಶಾಲು ಹೊದಿಸಿ ಗೌರವಿಸಿದರು. ಈಡನ್ ಕ್ಲಬ್ಬಿನಲ್ಲಿ ಜರುಗಿದ ರಾಜ್ಯ ಮಟ್ಟದ ಕ್ವಿಜ್ ಸ್ಪರ್ಧೆಯಲ್ಲಿ ಸಂಸ್ಥೆಯ ಸದಸ್ಯರ ಮಕ್ಕಳಾದ ಲಕ್ಷಾರೈ ಮತ್ತು ಖುಷಿ ಕೊಂಡಾಣರವರು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಲಾ 4ನೇ ಸ್ಥಾನವನ್ನು ಪಡೆದುಕೊಂಡು ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಅವರಿಗೆ ಅಭಿನಂದನೆಗಳು. ನಮ್ಮ ಸಂಸ್ಥೆಯ ಮುಖ್ಯ ಯೋಜನೆ ವನಸಿರಿಯ ಪ್ರಯುಕ್ತ ತಾರೀಕು 24/7/22ನೇ ಭಾನುವಾರದಂದು ಉಳ್ಳಾಲ ನಾಗಬಾನದಲ್ಲಿ ಗಿಡ ನೆಡುವ ಮೂಲಕ ವನಸಿರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕ್ಲಬ್ಬಿನ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವರು. ನಂತರ ಕೆಲ ದಿನಗಳಲ್ಲಿ ಕೆಲವು ಮುಖ್ಯವಾದ ಪ್ರದೇಶಗಳಲ್ಲಿ ಸದಸ್ಯರ ಮನೆ ಪರಿಸರದಲ್ಲಿ ಸಸಿಗಳನ್ನು ನೆಡುವಲ್ಲಿ ಸಂಸ್ಥೆಯ ಸದಸ್ಯರು ಯಶಸ್ವಿಯಾಗಿದ್ದಾರೆ. ಅಭಿನಂದನೆಗಳು. ತಾರೀಕು 6/8/22ರಂದು ನಮ್ಮ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ರೂಪಾ ಶೆಟ್ಟಿಯವರ ಸ್ವಗೃಹದಲ್ಲಿ ಇಳಿ ಸಂಜೆಯ ಹೊತ್ತು ರೋಟೇರಿಯನ್ ಸೀತಾಲಕ್ಷ್ಮಿಯ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಸ್ಥೆಯ ಸಮಿತಿ ಸಭೆಯು ಜರುಗಿತು. ಕಳೆದ 21-22ನೇ ಸಾಲಿನ ಅಧ್ಯಕ್ಷೆಯಾಗಿ ಉತ್ತಮೋತ್ತಮ ಕಾರ್ಯಕ್ರಮ ಹಮ್ಮಿಕೊಂಡು ಸೇವೆಯನ್ನು ಸಲ್ಲಿಸಿದ ಶ್ರೀಮತಿ ರೂಪಾ ಶೆಟ್ಟಿಯವರನ್ನು ಕ್ಲಬ್ಬಿನ ಪರವಾಗಿ ಶಾಲು ಹೊದಿಸಿ ಗೌರವಿಸಲಾಯಿತು. ರೋಟೇರಿಯನ್ ರೂಪಾ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ಸಂಸ್ಥೆಗಳಲ್ಲಿ ತನ್ನ ಸೇವೆಯನ್ನು ನೀಡುವುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶ್ರೀಮತಿ ರೂಪಾ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಎಲ್ಲರಿಗೂ ಪ್ರಿಯವಾದ ತುಳುನಾಡು ಸಂಸ್ಕೃತಿ ಆಟಿಡೊಂಜಿ ದಿನವನ್ನು ನಮ್ಮ ಸಂಸ್ಥೆಯು ಪ್ರತಿ ವರ್ಷದಂತೆ ಈ ವರ್ಷವೂ 10/8/22ರಂದು ದೇರಳಕಟ್ಟೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರವೀಂದ್ರ ಕಲಾ ವೇದಿಕೆಯಲ್ಲಿ ಸೀತಾಲಕ್ಷ್ಮಿಯವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ಡಾಕ್ಟರ್ ದೇವದಾಸ ರೈ, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಕಾರ್ಯಕ್ರಮದ ಪ್ರಾಯೋಜಕರಾದ PD ಶೆಟ್ಟಿ ಅವರು ಇಂದಿನ ಜನಾಂಗಕ್ಕೆ ಆಟಿತಿಂಗಳ ಮಹತ್ವವನ್ನು ತಿಳಿಸಿದರು. ಕುಟುಂಬದ ಸದಸ್ಯರು ಪಾಲ್ಗೊಂಡು ಸಂಭ್ರಮ ಹಂಚಿಕೊಂಡರು. ತಾರೀಕು 11/8/22ರಂದು ಎಲ್ಲರೊಂದೇ ಎನ್ನುವ ಸಹೋದರತೆಯನ್ನು ಸಂದೇಶ ಸಾರುವ ರಕ್ಷಾಬಂಧನದ ಕಾರ್ಯಕ್ರಮವು ಉಳ್ಳಾಲ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದಲ್ಲಿ ಆಚರಿಸಲಾಯಿತು. ಸಂಸ್ಥೆಯ ಸದಸ್ಯರು ಭಾಗವಹಿಸಿದರು. ತಾರೀಕು 15/8/22ರಂದು ಗುರುವಾರ ನಮ್ಮ ಸಂಸ್ಥೆಯ ಸದಸ್ಯರಾದ ದಂಪತಿಗಳಾದ ರೋಟೇರಿಯನ್ ಪ್ರಭಾಕರ ರೈ ಮತ್ತು ರೋಟೇರಿಯನ್ ಪ್ರಫುಲ್ಲ ರೈ ಅವರ ಮನೆ ಗದ್ದೆಯಲ್ಲಿ ನೇಜಿ ನೆಡುವ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಳಿವಿನಂಚಿನಲ್ಲಿರುವ ಭತ್ತದ ಕೃಷಿಯನ್ನು ಜನರಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರು ಪಾಲ್ಗೊಂಡು ರೈತನೇ ದೇಶದ ಬೆನ್ನೆಲುಬು, ಅನ್ನವೇ ದೇವರು ಎನ್ನುವ ಸಂದೇಶವನ್ನು ಸಾರುವ ಮೂಲಕ ಜಾಗೃತಿ ಮೂಡಿಸಿದರು. ಈ ಎಲ್ಲ ಕಾರ್ಯಕ್ರಮಗಳು ಕಳೆದ 2-3 ತಿಂಗಳಲ್ಲಿ ಯೋಜಿಸಿದ ನಮ್ಮ ರೋಟರಿ ಸಂಸ್ಥೆಯು ಹಿಂದೆ ಮತ್ತು ಮುಂದೆಯೂ ಅನೇಕ ಅಭಿವೃದ್ಧಿ ಉತ್ತಮ ಜನಪರ ಯೋಜನೆಗಳನ್ನು ಹಮ್ಮಿಕೊಂಡಿರುತ್ತದೆ. ಇದರ ಸದುಪಯೋಗವನ್ನು ಅರ್ಹರು ಪಡೆಯಬೇಕೆಂಬ ಕನಸನ್ನು ಕಟ್ಟಿಕೊಂಡಿರುವ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಸಮಾಜದ ಸೇವೆಗಾಗಿ ಸಿದ್ಧಗೊಂಡಿದೆ. ಈ ಸಂಸ್ಥೆ ಉತ್ತಮವಾಗಿ ಬೆಳೆಯಲಿ, ತಮ್ಮೆಲ್ಲರ ಸಹಕಾರವಿರಲಿ ಎಂದು ಆಶಿಸಿದ ನನ್ನ ಈ ಪುಟ್ಟ ವರದಿಯನ್ನು ಆಲಿಸಿದ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. May I call upon Rotarian Paul Harris Fellow and Charter Member of our club, Dr. Professor Ravi Shankar Rao, to do us the honors of introducing our DG.
our Zonal Lieutenant, Rotarian Dr. Vasant Pai, our Governor's Special Representative, past District Governor Rotarian Dr. B. Devdas Rai, District Governor nominee Vikram Datta, Rotarian Vikram Datta, Rotarian Sita Lakshmi, Rotarian Vani Lokaya, members of the Rotary Club of Ralakate, Rotarian friends from our sister clubs from this district, invitees, member of the press, ladies and gentlemen. You would have been wondering why I left out the district governor's name. Probably that's because it is the protocol that you don't introduce somebody to himself. He's being introduced to all of us. But I would like to begin by saying that in our district governor, we have a remarkable Rotarian. We have a person who has done Rotary proud. And the very special thing about Rotarian Prakash Karanth is that he has grown with Rotary. He has taken up positions at different levels all through Rotary. After joining Rotary in the year 2010, he has served as Director of Community Service, Director of Vocational Service, Director of Club Service, as well as President of the Rotary Club of Bantwal. And in that capacity, he is most suited to fulfill the obligations and responsibilities of the Rotary theme for 2022-23, which is Imagine Rotary. Here is someone who is most appropriately suited to this theme that has been announced by RI President Jennifer Jones of the RC Windsor Roseland in Ontario, Canada, Rotary International President for this year, Rotary's first female president, who has given us the theme of Imagining Rotary. And here is someone who is eminently qualified to do that, because imagining Rotary is about belonging. Because we don't imagine Rotary in its documents, we don't imagine Rotary in meetings like this, we imagine Rotary in our hearts and in our minds. Just as we imagine nations, not in atlases, not in documents, but in our hearts and in our minds. That is where the nation resides, that is where Rotary resides, and that is where our district governor comes into the picture as the most appropriate person to fulfill this theme of RI Rotary International, Imagining Rotary. He is also someone who has combined the rural with the urban, because he comes from a rural background. He hails from an agricultural family, having been born in Narikombu in Bantwal Taluk, and he also has an urban affiliation in terms of his real estate business, and therefore is able to understand the obligations and pressures of both rural and urban existence, and that is why he is again eminently qualified to serve as our district governor. And then these projects that we have for our district for this year, Arogya Siri, Vidya Siri, Vana Siri and Jala Siri. These are not just programs that Rotarian Karanth has announced just for this year. This is not just an off-the-cuff announcement for this year to take care of his tenure as governor. This is the result of years of work that Rotarian Prakash Karanth has been doing in terms of what he has done for different sections of society. He has constructed houses for a number of Adivasi families. He has reached out to society and done his bit for community service by constructing houses for Adivasi families. Look at this, look at the idea behind it, look at the imagination behind it. Rotary, Imagining Rotary is about this. He has built a utilities hall for a government school, not for a private school, but for a government school, the least privileged. Look at how his sensibility has worked to reach out to the underprivileged in our society. And that is why we have today Vidya Siri, why we have Arogya Siri, why we have Vana Siri, and why we have Jala Siri. He has distributed health insurance. Talking of Arogya Siri, he has distributed health insurance cards to 2
2,500 families. What more do you want? And the Rotary Bantwal Golden Jubilee Hall, of course, was constructed under his leadership, which again is his contribution to Rotary, and 5 new clubs were established during his tenure. And he has served the district as AG of Zone 4, ZC, and the district chair in multiple areas. No wonder, ladies and gentlemen, he was awarded the Karnataka Rajyotsava District Award for social service, which is what Rotary is all about, which is what Imagining Rotary is all about, reaching out to society, doing social service, helping people who are underprivileged. This is the essence of Imagining Rotary. And I would like to say on behalf of all present here that our district governor fulfills that responsibility of the imagination that is required to make Rotary a success in these years, these post-COVID years, in these days of difficult times and changing times. That is why, ladies and gentlemen, our district governor is qualified to dream big, which is what our RI district governor has expected of us. He is one who is eminently connected in society, and he is able to harness his connections for the growth of Rotary. And his career shows how he has imagined Rotary. He has imagined a world, as our RI district governor says, when we get up in the morning, we must think what we can do. And this is what our district governor is capable of doing. Imagine a world that deserves our best, where we get up each day to knowing we can make a difference. And our district governor, ladies and gentlemen, has made a difference in his career in Rotary all these years. And today, as district governor, we have the proud privilege of hosting him for the Rotary Club of Ralakata. And we know that he is single-minded in his purpose, that he is intentional in his activities, that he is punctual to a T, and he has a sense of purpose. And that, ladies and gentlemen, will help him to imagine Rotary, not the Rotary of yesterday, but the Rotary of today and tomorrow. Ladies and gentlemen, our district governor, Rotarian, multiple donor, Rotarian Prakash Karo. Thank you, Rotarian Dr. Ravi Shankar Rao. Ladies and gentlemen and fellow Rotarians, this is indeed a very proud moment for the family of Nishmita and for us at Rotary Club, as the district governor felicitates Ms. Nishmita on having secured 92% in the recently concluded SSLC exam. We wish Nishmita all the very best in life. May she continue her studious endeavors, and may this felicitation be an encouragement for her to climb higher and higher. Student, there are teachers. September is also the month for teachers. The Rotary Club of Ralakata has recognized the service of 3 exemplary teachers, Srimati Naina, Srimati Shakuntala, and Sri Kunyibabu. May I call upon Rotarian Sujata Shetty to introduce our first teacher, Srimati Naina. And may I call upon Srimati Naina to please come on stage. ಗಣಿತ ಶಿಕ್ಷಕಿಯಾಗಿ ಸುದೀರ್ಘ 24 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇವರು ಕಳೆದ 2 ವರ್ಷಗಳಿಂದ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಂಗಳೂರು ಆಕಾಶವಾಣಿಯ ನಿವೃತ್ತ ಪಿಟೀಲು ವಾದಕರಾದ TG ಗೋಪಾಲ್ ಕೃಷ್ಣರವರ ಶಿಷ್ಯೆಯಾಗಿದ್ದು ಪಿಟೀಲು ಹವ್ಯಾಸವನ್ನು ಇಟ್ಟುಕೊಂಡಿದ್ದಾರೆ. ಶಾಲಾ ದಿನಗಳಲ್ಲಿ ವಿಜ್ಞಾನ ಮತ್ತು ಗಣಿತ ಸಂಘಗಳ ನಿರ್ವಹಣೆ, ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನ, ವಿಚಾರಗೋಷ್ಠಿ, ರಸಪ್ರಶ್ನೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು, ಗಣಿತದಲ್ಲಿ ಆಸಕ್ತಿ ಮೂಡಿಸುವುದು, ಸಂಗೀತದ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಸಂಗೀತ ತೀರ್ಪುಗಾರರಾಗಿ ಕಂಪ್ಯೂಟರ್ ಮತ್ತು ಗಣಿತ ವಿಷಯಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇಂದಿನ ಕಾರ್ಕಳ ತಾಲೂಕಿನ ಕಬ್ಬಿನಾಲೆ ಗ್ರಾಮದ ವೆಂಕಪ್ಪಯ್ಯ ಹೆಬ್ಬಾರ್ರವರ 8ನೇ ಮಗಳು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾಗಿರುವ ತಂದೆಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಉಡುಪಿಯಲ್ಲಿ ಕಾಲೇಜು ಶಿಕ್ಷಣವನ್ನು ಪಡೆದಿರುತ್ತಾರೆ.
ಪತಿ ಡಾಕ್ಟರ್ ಶಂಕರ್ ರಾಜ್ ಕಾಸರಗೋಡಿನಲ್ಲಿ ವೈದ್ಯಕೀಯ ವೃತ್ತಿ, ಆಕಾಶವಾಣಿಯ ಹವ್ಯಾಸಿ ಮೃದಂಗ ವಾದಕರು. ಇಬ್ಬರು ಪುತ್ರಿಯರನ್ನು ಹೊಂದಿದ್ದು ದೊಡ್ಡವಳು ಡಾಕ್ಟರ್ ಇಂಚರ MD ಡರ್ಮಟಾಲಜಿ ಪ್ರಥಮ ವರ್ಷವನ್ನು ಮಾಡಿಕೊಂಡಿರುತ್ತಾರೆ. ಚಿಕ್ಕವಳು ವಿಶಾಖ MBBS ಇಂಟರ್ನ್ಶಿಪ್ ಮಾಡುತ್ತಿದ್ದಾಳೆ. ವಿಶೇಷವೆಂದರೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲು ತುಂಬ ಆಸಕ್ತಿ ಹೊಂದಿದ್ದಾರೆ. ವೇದಿಕೆಯಲ್ಲಿರುವ ಶ್ರೀಮತಿ ಶಕುಂತಲಾ ಎಸ್ ರವರ ಕಿರು ಪರಿಚಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಶಕುಂತಲಾ ಎಸ್ ರವರು 1960 ಜೂನ್ 30 ಮಂಗಳೂರಿನ ಕಾವೂರು ಮುಲ್ಲಕಾಡುವಿನಲ್ಲಿ ಜನಿಸಿದರು. ಇವರ ತಂದೆ ಮಾಧವ ಮತ್ತು ತಾಯಿ ಲೀಲಾ. ಇವರ ಪತಿ ಶ್ರೀ ವೇಣುಗೋಪಾಲ ಡಿ. ಇವರು BA TCH ಪದವಿಯನ್ನು ಪಡೆದಿರುತ್ತಾರೆ. ದಿನಾಂಕ 31/1/1976 ಪ್ರಾಥಮಿಕ ಶಾಲೆ ಬೊಕ್ಕಪಟ್ನ ಬೆಂಗ್ರೆಯಲ್ಲಿ ಶಿಕ್ಷಕರಾಗಿ ಸೇರಿ ದಿನಾಂಕ 22/3/2007 ಪ್ರಾಥಮಿಕ ಶಾಲೆ ಮಲಾರು ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿಯನ್ನು ಹೊಂದಿರುತ್ತಾರೆ. ಶಿಕ್ಷಕರಾಗಿ 26 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಸಾಧನೆಗಳು: ಸರಕಾರದಿಂದ ಬಿಡುಗಡೆಯಾದ ಅನುದಾನದಿಂದ ತರಗತಿ ಕೊಠಡಿಗಳನ್ನು ನಿಗದಿತ ಅಳತೆಗಿಂತ 1.5 ಪಾಲು ದೊಡ್ಡ ಕೊಠಡಿಯ ನಿರ್ಮಾಣವನ್ನು ಮಾಡಲಾಗಿದೆ. ಶಾಲೆಗೆ 2 ಕಂಪ್ಯೂಟರ್ ಟೇಬಲ್ಗಳನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಒದಗಿಸಿಕೊಡಲಾಗಿದೆ. ಶಾಲಾ ಆವರಣದ ಗೇಟನ್ನು ದಾನಿಗಳ ಸಂಗ್ರಹದಿಂದ ಮಾಡಲಾಗಿದೆ. ಶಾಲೆಗೆ 2 ಕಬಾಟುಗಳನ್ನು, ಊಟದ ಬಟ್ಟಲುಗಳನ್ನು, ವಿದ್ಯಾರ್ಥಿಗಳಿಗೆ ಟೈ ಮತ್ತು ಬೆಲ್ಟ್, ಕ್ರೀಡಾ ಸಮವಸ್ತ್ರಗಳನ್ನು ದಾನಿಗಳಿಂದ ಒದಗಿಸಿಕೊಡಲಾಗಿದೆ. ಶಾಲೆಯ ಎಲ್ಲ ತರಗತಿಯ ಕೊಠಡಿಗಳಿಗೆ ದಾನಿಗಳ ಸಂಗ್ರಹದಿಂದ ಸ್ಪೀಕರ್ಗಳನ್ನು ಅಳವಡಿಸಲಾಗಿದೆ. ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇಲ್ಲದೆಯೂ ಮಕ್ಕಳನ್ನು ಪಂದ್ಯಾಟಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿಯನ್ನು ಪ್ರಾರಂಭಿಸಲು ಅನುಮತಿಯನ್ನು ಶಾಸಕರಿಂದ ಪಡೆದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಲಾಗಿದೆ. 2014 ಇಸವಿಯಲ್ಲಿ ಶಾಲಾ ದಶಮಾನೋತ್ಸವದ ಸಮಾರಂಭದ ಸವಿ ನೆನಪಿಗಾಗಿ ಊರ ಪರವೂರ ದಾನಿಗಳನ್ನು ಸಂಪರ್ಕಿಸಿ ಸುಂದರವಾದ ರಂಗಮಂದಿರವನ್ನು ನಿರ್ಮಿಸಲಾಗಿದೆ. ಶಾಲೆಯ ಮಕ್ಕಳಲ್ಲಿ ಶಿಸ್ತು, ಸ್ವಚ್ಛತೆ ಮತ್ತು ಸಮಯ ಪಾಲನೆಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಶಾಲಾಡಳಿತದಲ್ಲಿ ಶಿಕ್ಷಕ ವೃಂದ, ಪೋಷಕರು ಹಾಗೂ ಎಲ್ಲ ಮಕ್ಕಳ ಪ್ರೀತಿಯನ್ನು ಗಳಿಸಿಕೊಂಡಿರುತ್ತಾರೆ. ಇವರ ಹವ್ಯಾಸಗಳು ಹಾಡುಗಾರಿಕೆ ಮತ್ತು ನಾಟಕದಲ್ಲಿ ಅಭಿನಯಿಸುವುದು. ಧನ್ಯವಾದಗಳು. Thank you, Rotarian Prafulla. It is now time to recognize our third teacher, Sri Kunyi Babu. May I now call upon Srimati Rotarian Jayanti JP Rai to come over and introduce our third teacher, Sri Kunyi Babu. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನರಿಂಗಾನ ಇಲ್ಲಿ 5 ವರ್ಷಗಳ ಸೇವೆ. 2015ರಿಂದ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಇಲ್ಲಿ ಕರ್ತವ್ಯ ನಿರ್ವಹಣೆಯನ್ನು ಮಾಡಿರುತ್ತಾರೆ. 1997ರಲ್ಲಿ ಪುಷ್ಪಾವತಿ ಇವರನ್ನು ವರಿಸಿ ಕುಮಾರಿ ಮೇಘಶ್ರೀ ಹಾಗೂ ಮಾಸ್ಟರ್ ಅಭಿಷೇಕ್ ಎಂಬ 2 ಮಕ್ಕಳನ್ನು ಪಡೆದು ಕಂಕನಾಡಿ ಗ್ರಾಮದ ಬಜಾಲ್ ಕುಂದಡ್ತಡ್ಕ ಎಂಬಲ್ಲಿ ವಾಸ. ಇವರ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳು: ಶಿಕ್ಷಕ ವೃತ್ತಿಗೂ ಮುನ್ನ ಯಕ್ಷಗಾನ ಮೇಳ ನಡೆಸಿದ ಅನುಭವ, ಸರ್ಕಾರಿ ಶಿಕ್ಷಕರ ಪ್ರತಿಭಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಸಪ್ರಶ್ನೆ, ಚಿತ್ರಕಲೆ, ಗಾಯನ ಸ್ಪರ್ಧೆಗಳಲ್ಲಿ ಬಹುಮಾನ, ಸರ್ಕಾರಿ ನೌಕರರ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ಕಿರುನಾಟಕ ವಿಭಾಗದಲ್ಲಿ ಭಾಗವಹಿಸಿ ಸತತವಾಗಿ 5 ಬಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಈ ಬಾರಿ ರಾಜ್ಯ ಮಟ್ಟದಲ್ಲಿ 28 ಜಿಲ್ಲೆಗಳಲ್ಲಿ ಭಾಗವಹಿಸಿದ್ದು ಅದರಲ್ಲಿ ತೃತೀಯ ಸ್ಥಾನ ಪಡೆದ ಸಾಧನೆ ಮಾಡಿರುತ್ತಾರೆ. ಇನ್ಫೋಸಿಸ್ ಸಂಸ್ಥೆಯಿಂದ 5 ಕಂಪ್ಯೂಟರನ್ನು ಶಾಲೆಗೆ ಕೊಡಿಸುವುದರಲ್ಲಿ ಪ್ರಯತ್ನವನ್ನು ಮಾಡಿರುತ್ತಾರೆ. ಮೈಸೂರು ಇಲೆಕ್ಟ್ರಿಕಲ್ ಸಂಸ್ಥೆಯ ನಿಗಮ ಮಂಡಳಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬೋಳಿಯಾರ್ ಇವರಿಂದ 1 ಲಕ್ಷದ ಅನುದಾನವನ್ನು ಶಾಲೆಗೆ ಕೊಟ್ಟಿರುತ್ತಾರೆ. ಹಾಗೂ ಕಂಪ್ಯೂಟರ್ ಟೇಬಲ್ ಹಾಗೂ ಚೇರನ್ನು ಮಾಡಿಸಿ ಶಾಲೆಗೆ ಒದಗಿಸಿಕೊಟ್ಟಿರುತ್ತಾರೆ. JCI ಮಂಗಳ ಗಂಗೋತ್ರಿ ಕೋಣಾಜೆ ಇದರ ಜೊತೆ ಕಾರ್ಯದರ್ಶಿಯಾಗಿ ಹಾಗೂ ಕೊರೋನಾ ಸಂದರ್ಭದಲ್ಲಿ ತೊಕ್ಕೋಟು ಫ್ಲೈಓವರ್ ಪರಿಸರದಲ್ಲಿ ಬಡವರಿಗೆ, ಭಿಕ್ಷುಕರಿಗೆ ಆಹಾರ ಕಿಟ್ಟು ವಿತರಣೆ ಮಾಡುವಲ್ಲಿ ಇವರು ಸಾಧನೆಯನ್ನು ಮಾಡಿರುತ್ತಾರೆ. ಲಯನ್ಸ್ ಕ್ಲಬ್ ಸ್ಮಾರ್ಟ್ ಸಿಟಿ ಮಂಗಳೂರು ಇಲ್ಲಿ ಕೂಡ ಸಕ್ರಿಯ ಕಾರ್ಯಕರ್ತನಾಗಿ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿರುತ್ತಾರೆ.
ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ, ಪ್ರೋತ್ಸಾಹ, ಕವಿಗೋಷ್ಠಿ, ಮಕ್ಕಳ ಚುಟುಕು ಸಾಹಿತ್ಯ, ಕವನಗಳಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತಾರೆ. ಗುರುಕುಲ ಪ್ರತಿಷ್ಠಾನ ರಿಜಿಸ್ಟರ್ ದಾಖಾ ಜಿಲ್ಲೆ ಇದರ ಜಿಲ್ಲಾ ಖಜಾಂಚಿಯಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಚುಟುಕು ಸಾಹಿತ್ಯ, ಕವಿಗೋಷ್ಠಿಗಳ ಆಯೋಜನೆಯನ್ನು ಮಾಡಿರುತ್ತಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಭಾಗವಹಿಸಿರುತ್ತಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣದ ಸಹ ಶಿಕ್ಷಕರ ಪ್ರತಿನಿಧಿಯಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಅವಕಾಶಕ್ಕಾಗಿ ವಂದಿಸ್ತೇನೆ. ಟೀಚರ್ಸ್. In recognizing these teachers, I'm sure, ladies and gentlemen, that we are encouraging them to be better teachers. This recognition is indeed very, very important because teachers are in many ways the backbone of our society. We send our young children over to them, at the same time being their mentors. And in recognizing these government school teachers, the Rotary Club of Ralkata is doing yeoman service. And this becomes part of our Vidyashri program also. We request that in case their spouses are here in this hall to please come up. ಈ ಟೀಚರ್ಸ್ ಅವರ ಮನೆಯವರು ಯಾರು ಬಂದಿದ್ದಾರೋ ದಯವಿಟ್ಟು ವೇದಿಕೆ ಮೇಲೆ, ಮನೆಯವರಾಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಮಕ್ಕಳಾಗಲಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ. A proud moment for Rotary Club of Ralkata, a proud movement for these teachers too. So let us all join, put our hands together and give them a big round of applause. ಪ್ರಶಸ್ತಿ ಪಡೆದಂತಹ, ಯಾಕೆಂತ ಹೇಳಿದ್ರೆ ಬಹಳ ಅರ್ಥಪೂರ್ಣವಾಗಿ ನಾಳೆ ಶಿಕ್ಷಕರ ದಿನಾಚರಣೆ ಇದೆ ಸೆಪ್ಟೆಂಬರ್ 5ನೇ ತಾರೀಕಿಗೆ. ಅದರ ಮುನ್ನಾ ದಿನವಾದಂಥ ನಮಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ರಳಕಟ ರೋಟರಿ ಕ್ಲಬ್ಗೆ ಶಿಕ್ಷಕರನ್ನು ಇವತ್ತೇ ನಾವು ಗೌರವದಿಂದ ಅವರನ್ನು ಸನ್ಮಾನಿಸಿದ್ದೇವೆ, ಅಭಿನಂದಿಸಿದ್ದೇವೆ. ಆದ್ದರಿಂದ ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ, ಈಗಾಗಲೇ ನಮ್ಮ ಗವರ್ನರ್ ಕ್ಲಬ್ ಅಸೆಂಬ್ಲಿ ಸಂದರ್ಭದಲ್ಲಿ ನಮ್ಮ ಮುಖ್ಯ 4 ಧ್ಯೇಯಗಳಾದಂತಹ ಜಲಸಿರಿ, ವಿದ್ಯಾಸಿರಿ, ಆರೋಗ್ಯಸಿರಿ, ಜಲಸಿರಿ, ವಿದ್ಯಾಸಿರಿ, ವನಸಿರಿ, ಈ 4 ಅವೆನ್ಯೂಸ್ಗಳ ಬಗ್ಗೆ ಹೇಳಿದರು. ಅದರಲ್ಲಿ ನೀವು ಕೃಷಿಕರನ್ನು ಕೂಡ ಸ್ವಲ್ಪ ಮೋಟಿವೇಟ್ ಮಾಡಬೇಕು ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಮುಂದೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ತಿಂಗಳಲ್ಲಿ ರೋಟರಿ ಕ್ಲಬ್ ರಳಕಟೆಯವರು ನಮ್ಮದೇ ರೋಟರಿ ಕ್ಲಬ್ನ ಸದಸ್ಯರಂತ ಪ್ರಭಾಕರ್ ಐ ವರ್ಕಾಡಿ ಇವರ ಕಂಬಳದ ಗದ್ದೆಯಲ್ಲಿ ನೇಜಿ ನಾಟಿ ಮಾಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಒಡಿಯೂರು ಸ್ವಾಮೀಜಿಯವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ನಾವು ಕೂಡ ಗದ್ದೆಯಲ್ಲಿ ಇಳಿದು ನೇಜಿ ನಾಟಿ ಮಾಡಿ ಆ ರೈತರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇನ್ನು ಒಂದು 10-15 ದಿವಸದಲ್ಲಿ ನಮ್ಮ ಮೋರ್ಲಾ ಗಿರೀಶ್ ಆಳ್ವರ
ಹೆಸರು ಕೇಳಿರ್ಬೋದು. ಕಂಬಳ ಕೋಣಗಳ ಚಿನ್ನದ ಪದಕ ವಿಜೇತರಾದಂಥ ಮೋರ್ಲ ಗಿರೀಶ್ ಆಳ್ವರವರು ಅವರದ ಕಂಬಳದ ಗದ್ದೆಯಲ್ಲಿ ನೇಜಿ ನಾಟಿ ಮಾಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಒಬ್ಬಳು ಗೃಹಿಣಿಯಾಗಿ ಒಂದು ಕೃಷಿಗೆ ಪ್ರೋತ್ಸಾಹವನ್ನು ಕೊಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಗವರ್ನರ್ ಅಧಿಕೃತ ಭೇಟಿಯ ಈ ವೇದಿಕೆಯಲ್ಲಿ ಒಬ್ಬರು ಗೃಹಿಣಿಯನ್ನು ನಾವು ಸನ್ಮಾನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅವರು ಬೇರೆ ಯಾರು ಅಲ್ಲ, ಅವರು ವಿಟ್ಲ ಸೀಮೆಯ ಕಲ್ಲಗದ್ದೆಯ 1ನೇ ಮನೆತನದ ಶ್ರೀಮತಿ ಮೋಹಿನಿ ಆಳ್ವಾರ್ ಅವರು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಬಹುಶಃ ಕೃಷಿಯ ಬಗ್ಗೆ ಹೇಳುವಾಗ ನಮಗೆ ಸಾವಿರಾರು ಸಮಸ್ಯೆಗಳು, ಕೃಷಿ ಯಾರಿಗೂ ಬೇಡ ಎನ್ನುವಂತಹ ಈ ಸಂದರ್ಭದಲ್ಲಿ ಒಬ್ಬರು ಮಹಿಳೆಯಾಗಿ ಬಾಳು ಬಿದ್ದಂತಹ ಗದ್ದೆ ಇರ್ಬೋದು, ಏನೋ ಕೃಷಿ ಪ್ರದೇಶ ಇದೆಯೋ ಅದನ್ನು ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು 3,000 ಅಡಿಕೆ ಗಿಡಗಳನ್ನು ನೆಟ್ಟು ನೂತನ ಪದ್ಧತಿಯ ಕೃಷಿ ಕ್ರಾಂತಿ ಮಾಡಿ ಅಲ್ಲಿ ಫಸಲನ್ನು ಪಡೆಯುವಂತಹ ಒಂದು ಹುಮ್ಮಸ್ಸಿನಲ್ಲಿರುವಂತಹ ಇಳಿವಯಸ್ಸಿನ ನಮ್ಮ ಮೋಹಿನಿ ಆಳ್ವರವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮ ಮೋರ್ಲ ಗಿರೀಶ ಆಳ್ವರ ಅತ್ತೆಯವರು, ಅವರಿಗೆ 2 ಹೆಣ್ಮಕ್ಕಳು. ಆದ್ದರಿಂದ ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾದಂತಹ ಗೌರವಗಳನ್ನು ನಾವು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕೃಷಿಯಲ್ಲಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಿ ಒಬ್ಬರು ಪ್ರಗತಿಪರ ಕೃಷಿಕರಾಗಿ, ಆದರ್ಶ ಗೃಹಿಣಿಯಾಗಿ, ಎಲ್ಲರಿಗೂ ಮಾದರಿಯಾಗಿ ಸಮಾಜದಲ್ಲಿ ಸಾಧನೆ ಮಾಡಲಿ ಎನ್ನುವಂಥ ಹಾರೈಕೆಯೊಂದಿಗೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಮೇಡಮ್ ವಾಣಿಕಾಂತ್ರವರು ಅವರನ್ನು ಸನ್ಮಾನಿಸಬೇಕು ಅಂತ ಕೇಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆ ಬರಬೇಕು. ಎಲ್ರಿಗೂ ಗೊತ್ತಿರ್ಬೋದು, ಈ ಆಷಾಢ ಮಾಸದಲ್ಲಿ ನಮ್ಮ ದೇವರುಗಳಿಗೆ ಯಾವುದು ದೈವಗಳಿಗೆ ಕೋಲ ನಡೆಯುವುದಿಲ್ಲ. ಆದರೆ ಈ ಮೋಹಿನಿ ಆಳ್ವರ ಮನೆಯಲ್ಲಿ ಅವರ ಮನೆ ದೈವವಾದಂಥ ಗುಳಿಗ ದೈವಕ್ಕೆ 2 ದಿವಸದ ಕೋಲ ಕೂಡ ನಡೀತಾ ಎನ್ನುವಂಥದ್ದು ಇಲ್ಲಿ ಉಲ್ಲೇಖನೀಯ ಮತ್ತು ವಿಶೇಷವಾದಂತಹ ಒಂದು ಸಂಗತಿ. Work that the club is doing, and by the end of the Rotary year they would have finished like what it was last year. So I would like to wish all the members of this club all the best, and I think they will do better than what we expect them to do. And icing on the cake is that on the governor's visit you have a future governor from this club, and I'm sure he is the real backbone behind this club. Thank you very much. On into a very important part of this program today, and that is the induction of new members. ನಮ್ಮ ದೇರಳಕಟ್ಟೆ ರೋಟರಿ ಕ್ಲಬ್ಬಿನಲ್ಲಿ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇರತಕ್ಕಂಥ ಸದಸ್ಯರು ನಮ್ಮಲ್ಲಿದ್ದಾರೆ. ಇವತ್ತು ನಾವೊಬ್ಬರು ಹೊಸದಾಗಿ ನಾವು ಸದಸ್ಯರನ್ನಾಗಿ ಇಂಡಕ್ಟ್ ಮಾಡುವಂಥ ಒಂದು ಸುಸಂದರ್ಭ. ನನ್ನ ಆತ್ಮೀಯರು, ಅದರ ಜೊತೆಗೆ ಬಹಳ ನಿಷ್ಠಾವಂತ ಒಬ್ಬ ಮೆಸ್ಕಾಮಲ್ಲಿ ಜೆ ಅಥವಾ ಸೆಕ್ಷನ್ ಆಫೀಸರ್ ಕೆಲಸ ಮಾಡಿದ ನಿತೇಶ್ ಹೊಸಗದ್ದೆ, ದಯವಿಟ್ಟು ವೇದಿಕೆಗೆ ಬರಬೇಕು. ನಿತೇಶ್ ಹೊಸಗದ್ದೆ ನಾನೀಗ ಹೇಳಿದಂತೆ ನಮ್ಮ ಈ ಭಾಗದ ಉಳ್ಳಾಲ ಮತ್ತು ಕೊಣಾಜೆಯ ಮೆಸ್ಕಾಂನಲ್ಲಿ ಜೆಇಯಾಗಿ ಅಥವಾ ಸೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡುವಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ. ಬಹಳ ಒಳ್ಳೆ ರೀತಿಯಲ್ಲಿ ಈ ಭಾಗದಲ್ಲಿ ನಾವು ರೋಟರಿ ಕ್ಲಬ್ ದೇಲಕಟ್ಟೆಯಿಂದ ಅವರನ್ನು ಸನ್ಮಾನ ಮಾಡಬೇಕು ಅಂತ ಇದ್ವಿ. ಇವತ್ತು ಅವರನ್ನು ನಮ್ಮ ಕ್ಲಬ್ಬಿಗೆ ಸದಸ್ಯರನ್ನಾಗಿ ಸೇರಿಸುವುದರ ಮೂಲಕ ನಾವು ಅವರನ್ನು ಸನ್ಮಾನಿಸ್ತಿದ್ದೇವೆ. ಇವತ್ತು ನಮ್ಮ ಒಂದು ಕ್ಲಬ್ಬಿಗೆ ಒಂದು ಗೌರವ ತರತಕ್ಕಂಥ ಅಂಶ. ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಯಲ್ಲಿ ನಾವು ಅಧಿಕಾರಿಗಳನ್ನು ನೋಡ್ತೇವೆ, ಎಲ್ಲರೂ ಕೂಡ ದಕ್ಷತೆಯಿಂದ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ನಮ್ಮ ನಿತೇಶ್ ಹೊಸಗದ್ದೆ ಅವರು, ನಮ್ಮ ದಿವಂಗತ ರಾಘವ್ ಹೊಸಗದ್ದೆ ಇವರ ತಂದೆಯವರು ಕೂಡ ಬಹಳ ಧರ್ಮಿಷ್ಠ, ಬಹಳ ಸಾರ್ವಜನಿಕವಾಗಿ ಬಹಳಷ್ಟು ಕೆಲಸವನ್ನು ಮಾಡ್ತಿರ್ತಕ್ಕಂಥ ರಾಘವ ಹೊಸಗದ್ದೆ ಇವರ ಮಗನಾಗಿ ಕೆಲಸವನ್ನು ಮೆಸ್ಕಾಮಲ್ಲಿ ಈಗಾಗಲೇ ಜೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಉತ್ತಮ ಅಧಿಕಾರಿ. ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ಒಂದು ಗಾಳಿ ಮಳೆ ಬಂದಾಗ ನಾವು ಪಕ್ಕನೆ ಫೋನ್ ಮಾಡೋದು ಯಾರಿಗೆ ಅಂತ ಹೇಳಿದ್ರೆ ಆ ಹತ್ತಿರದ ಲೈನ್ ಮ್ಯಾನ್ಗಳಿಗೆ ಅಥವಾ ಇನ್ನಿತರ ಅಧಿಕಾರಿಗಳು. ಆದರೆ ಜೆಯವರಿಗೆ ನೇರವಾಗಿ ಫೋನ್ ಮಾಡಿದ ತಕ್ಷಣ ಆ ಮನೆಗೆ ಏನು ತೊಂದರೆ ಆಗಿದೆ ಅಂತ ಕೇಳಿ ಆ ಎಲ್ಲವನ್ನು ಕೂಡ ಸರಿಪಡಿಸುವಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಗೆ ಸೇರುವಂಥದ್ದು ನಮ್ಮ ಕ್ಲಬ್ಬಿಗೆ ಒಂದು ಹೆಮ್ಮೆ ತರತಕ್ಕಂಥ ವಿಚಾರ. ಅದಲ್ಲದೆ ಇವರು
ವಿದ್ಯಾಭ್ಯಾಸ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಕಿಶೋರಿ ಎಂಬವರನ್ನು ಮದುವೆಯಾಗಿ ಒಂದು ಪುಟ್ಟ ಮಗು ಕೂಡ ಇದೆ. ಒಟ್ಟು ಸುಖಿ ಸಂಸಾರದಲ್ಲಿ ಜೀವನ ಸಾಗಿಸಿರುವಂಥ ನಿತೇಶ್ ಹೊಸಗದ್ದೆಯವರನ್ನು ಮುಂದಕ್ಕೆ ರೊಟೇರಿಯನ್ ನಿತೇಶ್ ಹೊಸಗದ್ದೆ ಅಂತೇಳಿ ನಮ್ಮ ಕ್ಲಬ್ಬಿಗೆ ಸೇರ್ಪಡೆ ಮಾಡಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. A proud moment for the Rotary Club of Ralkata. We have Mr. Hosagade, who has been inducted as the latest member of our Rotary Club. ನಿತೇಶ್ ಒಂದು ನಿಮಿಷ, ನಿಮ್ಮ ಕೈಯನ್ನು ಹೀಗೆ ಇಡ್ರಿ, ಫ್ರಂಟ್ ಇಡ್ರಿ, ಕೀಪ್ ಯುವರ್ ಹ್ಯಾಂಡ್ ಇನ್ ಫ್ರಂಟ್ ಆ್ಯಂಡ್ ಪ್ಲೆಜ್ ದಿಸ್. ನಾನು ಹೇಳಿದ್ದನ್ನು ಹೇಳಿ. ನಿಮ್ಮ ಹೆಸರು ಹ್ಯಾವಿಂಗ್ ಸ್ವೇರ್ ಬಿಫೋರ್ ದಿಸ್ ಅಸೆಂಬ್ಲಿ ಆಫ್ ಫೆಲೋ ರೊಟೇರಿಯನ್ಸ್ that I shall dedicate myself to the service of this club by regular attendance at club meetings and full participation in committee work. I also pledge that I shall follow the 4-way test in thought and action. I also pledge that I shall exert every available influence to me to promote peace, goodwill, understanding and betterment among all fellow beings. Mr. Nitesh Hosagadde, from now on you are called as Rotarian Nitesh Hosagadde. Welcome to the Rotary Club of Ralkata. Thank you to our GSR, Dr. Devdas Rai, for administering that vote. Dignitaries on the dais and dignitaries of the dais. It is with great pleasure I would like to introduce Rotarian Suraj Hebbar, our Assistant Governor. Rotarian Suraj Hebbar was born and brought up in Mangalore and completed his early education in Mangalore. He went on to complete the bachelor and masters in the field of horticulture from Gujarat Agricultural University in Navsari in Gujarat. After completing his studies, Shri Rotarian Suraj Hebbar joined his family plantation in Niriya village in Beltangadi Taluk. He joined the Rotary movement when he was introduced and inducted into the Rotary Club of Beltangadi in July 1998 as the youngest member at the age of 25. Later on, he joined the Rotary Club of Mangalore Downtown in the year 2012 and has served the club in various capacities since then. He was the secretary of that club between 2016 and 17 and went on to lead the club as its president between 17 and 18. And presently he is the club's TRF chair. He was instrumental in the club achieving the Rotary International Presidential Citation for 7 times in a row. And Rotarian Suraj Hebbar served as the first zonal secretary of Zone 3 in the year 2018-19 and is also the district media vice chair between 2019 and 20. In the year 2021, under the leadership of the district governor, Rotarian Ranganath Bhatt, Rotarian Suraj Hebbar was assigned the responsibility of chairman Rotary Citation. That year, the Rotary District 3181 received its first ever Rotary International Citation for the first time, with all the clubs in the district receiving the citation. For all his efforts, the district presented him with the award of Unsung Hero Award. He is very passionate about Rotary and is currently a major donor level 1 as of this date. Currently, he is serving as one of the assistant governors in the Zone 3. He is happily married to Rotarian Shilpa, who is a homemaker, and the couple is blessed with a daughter, Annette Sambrata, who is pursuing her Bachelor's of Arts and Psychology and English major at St. Aloysius College, Mangalore. With these few words, I would like to introduce our Assistant Governor, Rotarian Suraj Hebbar, and on behalf of all the club members of Rotary Club of Ralkata, I welcome him warmly. Thank you, sir. But I had a wonderful experience when they took me to the Nagabana. ಅಲ್ಲಿ ಹೋಗುವಾಗ ನನಗೆ ನೆರೆಯೋದು ಕಾಡಿಗೆ ಹೋದಾಗೆ ಆಯಿತು. You won't believe it, what the work they have done is so beautiful. Next to the highway,
few meters from the highway. You can hear the birds chirping, you can hear the cricket making lot of noise. It was a wonderful experience, a forest atmosphere. And I even told Rotarian K.R. Shetty, it was a Nagabana, Mul Uchumini Tikanda Tamar, Bega Balipuga Mulpadde. Anyway, it was a fantastic experience. Mate Devasthana Kesala Karkonodro. Mate, you have already heard the wonderful report from the club secretary. And double engine express Nadita Untu. Both the president and secretary are doing fantastic job. Erade tingaladru sa tumba activities ಮಾಡಿ ತೋರಿಸಿದ್ದಾರೆ. ನನಗೆ ಇನ್ಸ್ಟಾಲೇಷನ್ ಟೈಮಲ್ಲಿ ಇಬ್ಬರು ಪ್ರಾಮಿಸ್ ಮಾಡಿದ್ದಾರೆ. ಅವರಿಗೆ ಕೆಲವು ವರ್ಷದಿಂದ ಪ್ಲಾಟಿನಮ್ ಪ್ಲಸ್ ಸಿಕ್ಕಲಿಲ್ಲ, ಪ್ಲಾಟಿನಮ್ ಮಾತ್ರ ಸೈಟೇಷನ್ ಸಿಗ್ತಾ ಉಂಟು. ಸೊ ಈ ವರ್ಷ ಪ್ಲಾಟಿನಮ್ ಪ್ಲಸ್ ನಮಗೆ ತೆಗೆಸಿ ಕೊಡ್ತಾರೆ ಅಂತೇಳಿ ಅವರು ಇಬ್ಬರು ಪ್ರಾಮಿಸ್ ಮಾಡಿದ್ದಾರೆ. ಆ್ಯಂಡ್ ಐ ವಿಶ್ ದೆಮ್ ಬೋತ್ ಆ್ಯಂಡ್ ದಿ ಮೆಂಬರ್ಸ್ ಆಫ್ ಆಲ್ ದ ರಳಕಟ ಕ್ಲಬ್ wonderful year ahead and all the best success. And of course ನಮಗೆ ಲಾಸ್ಟಿಗೆ ಪ್ಲಾಟಿನಮ್ ಪ್ಲಸ್ ನೀವು ತೆಗೆಸಿಕೊಡ್ಬೇಕು ಅಂತ ನನ್ನ ಒಂದು ನೀವು ಪ್ರಾಮಿಸ್ ಕೀಪ್ ಅಪ್ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಯುತ್ತೇನೆ. ಥ್ಯಾಂಕ್ ಯು. Annette Prashamsha Rai, who is a daughter of Rotarian Prafulla Rai, has celebrated her birthday on 31st August. We all wish her a happy birthday. And Dr. Anita Ravishankar Rao, who is the wife of Rotarian Dr. Ravishankar Rao, is going to celebrate her birthday on 12th September. We all wish her a happy birthday. Rotarian Rotarian Dr. Ananthan is going to celebrate his birthday on 19th September. We all wish him a happy birthday. Thank you. Soumya Shetty, and during the last year has been doing wonderful and exemplary work as an interactor. Now time to move on. We have with us the Governor's Special Representative, our GSR, Dr. Devdas Rai. It thrills me to see that a club which I strived a lot to establish has now become one of the talking points of the RI District 3181. Already the Assistant Governor mentioned that the club has been getting Platinum award every year. I think they'll get Platinum Plus this year. So congratulations to the President and members of the Rotary Club of Ralkata for all the good work they have done. Now our Governor for this year, Rotarian Major Donor Prakash Karant, has already started on a very good note. Very good training programs and a very grand installation ceremony and all. And this is the second visit of his. I wish him all the very best in the remainder of the year. I wish him a very good conference and a very good, he has given to the district good projects. Vanasiri, Arogya Shiri, Jalasiri and Vidya Siri. I think very, very catchy names and a lot of things can be done. So I have a habit. I think I'll continue the habit. I request everyone in this audience except Prakash Karan to please stand up and give Prakash Karan a standing ovation for all that he has done for Rotary, and I wish him all the very best in the future. Thank you. I request any of the teachers to come and take the floor. ಇವತ್ತು ಅತ್ಯಂತ ಒಂದು ಸಣ್ಣ ಕ್ಲಬ್ ಆದರೂ ಕೂಡ ಅದ್ಭುತ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೋಟರಿ ದೇರಳಕಟ್ಟೆಯವರು ಹಮ್ಮಿಕೊಂಡಿದ್ದಾರೆ. 2.5 ಗಂಟೆಯಿಂದ ಅವರ ಈಗಾಗಲೇ ಅಸಿಸ್ಟೆಂಟ್ ಗವರ್ನರ್ನವರು ಹೇಳಿದರು, ಪುನಃ ಅದನ್ನು ರಿಪೀಟ್ ಮಾಡೋದಿಲ್ಲ. ಬಹಳ ಅದ್ಭುತ ಒಂದು ವನಸಿರಿ ಯೋಜನೆಯನ್ನು ಮಾಡಿದ್ದಾರೆ. ಅದಲ್ಲದೆ ಇವತ್ತು ಡಿಸ್ಟ್ರಿಕ್ಟ್ ಅಸೆಂಬ್ಲಿಯಲ್ಲಿ ಅವರ ಎಲ್ಲ ಅವೆನ್ಯೂನಲ್ಲಿ ಕೂಡ ಒಂದು ಪರಿಪೂರ್ಣವಾಗಿರತಕ್ಕಂತಹ ಒಂದು ಅತ್ಯಂತ ಒಂದು ಅನುಭವಿ ಕ್ಲಬ್ ಮಾಡತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸುಂದರವಾಗಿ ಮಾಡಿದ್ದಾರೆ. ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಅಸೆಂಬ್ಲಿ ಅನಾವರಣವಾಗಿದೆ. ನನ್ನ 2ನೇ ಅಸೆಂಬ್ಲಿ ಇದು. ನನಗೂ ಒಂದು ಒಳ್ಳೆಯ ಅನುಭವವು ಮುಂದಕ್ಕೆ ಒಳ್ಳೆ
ಪಾಠ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಅದ್ಭುತ ರೀತಿಯಲ್ಲಿ ವಿಶೇಷವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿ ನಮಗೆಲ್ಲ ಬಹಳ ಸಂತೋಷ ತಂದಿದ್ದೀರಿ. ಮೊದಲಾಗಿ ಕ್ಲಬ್ಬಿನ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಚ್ಛಿಸ್ತೇನೆ. ನಾನಿವತ್ತು ಇಲ್ಲಿ ನಿಂತಿರೋದು ಈ ಹುದ್ದೆಯಿಂದಲ್ಲ ಅಥವಾ ನನ್ನ ವೈಯಕ್ತಿಕವಾದಂತಹ ಯಾವುದೇ ಒಂದು ಗುಣಗಳಿಂದಲ್ಲ, ಶ್ರೀಮಂತಿಕೆಯಿಂದಲ್ಲ. ಇವತ್ತು ರೋಟರಿಯ ಏನು ಸಂದೇಶ ಇದೆ, ಇವತ್ತು ಪ್ರೊಫೆಸರ್ ರವಿಶಂಕರ್ ಅವರು ಹೇಳಿದ್ದಾರೆ, ಅದರ ಬಗ್ಗೆಯೂ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಬಾರಿಯ ಅಂತಾರಾಷ್ಟ್ರೀಯ ರೋಟರಿ ಅಧ್ಯಕ್ಷ, ಇಮ್ಯಾಜಿನ್ ರೋಟರಿ ಕಲ್ಪನೆ ಏನಿರಬೇಕು. ಇವತ್ತು ಮಧ್ಯದಲ್ಲಿ ರೋಟರಿ ಇದೆ, 7 ವೃತ್ತಗಳಿದೆ ಸುತ್ತ. ಆ ರೋಟರಿ ಮುಖಾಂತರ 7 ಅಪೇಕ್ಷಿತ ಕ್ಷೇತ್ರಗಳು, 7 ಫೋಕಸ್ ಏರಿಯಾಗಳ ಮುಖಾಂತರ ಜನರ ಬಾಳನ್ನು ಹಸನಗೊಳಿಸಬೇಕು. ನಾವು ಯಾವುದೇ ರೀತಿಯಲ್ಲಿ ಕಲ್ಪನೆ ಮಾಡ್ಬೋದು. ಮಧ್ಯದಲ್ಲಿ ಸೂರ್ಯನಿದ್ದಾನೆ, ಸುತ್ತಲೂ ಚಂದ್ರರಿದ್ದಾರೆ. ಆ ಚಂದ್ರನ ಕಿರಣದ ಮೂಲಕ ಬೆಳಕನ್ನು ಸಮಾಜಕ್ಕೆ ನಾವು ಕೊಡಬೇಕು. ಯಾವ ರೀತಿ ನಾವು ಕಲ್ಪನೆ ಮಾಡ್ತೇವೋ ಆ ರೀತಿಯಾಗಿ ಕಲ್ಪಿಸಲಿಕ್ಕೆ ಇವತ್ತು ಸುಂದರವಾದ ಲೋಗವನ್ನು ಇವತ್ತು ಕೊಟ್ಟಿದ್ದಾರೆ. ಆ ಮೂಲಕ ನಮ್ಮ ಸುತ್ತಮುತ್ತಲಿನ ಜನರ ಬಾಳಿಗೆ ನಾವು ಬೆಳಕಾಗುವ ಅಂತ ಹೇಳ್ತಕ್ಕಂತಹ ಒಂದು ಕಲ್ಪನೆಯೊಂದಿಗೆ ನಾವು ಸಮಾಜ ಸೇವೆ ಮಾಡಿ ಜನಮಾನಸದ ಸದಾಶಯಗಳನ್ನು ನಾವು ಪೂರೈಸುವಂಥ ಈ ಸಂದರ್ಭದಲ್ಲಿ ಹೇಳುತ್ತಾ, ರೋಟರಿ ಇವತ್ತು ಪ್ರಪಂಚದಾದ್ಯಂತ ಇರುವಂತಹ ರೋಟರಿ ಜಾಲದಲ್ಲಿ ಮಾನವೀಯ ಸಮಸ್ಯೆಗಳನ್ನು ಎದುರಿಸಲು ಕೌಶಲ್ಯಾತ್ಮಕವಾದಂತಹ ಬೇರೆ ಬೇರೆ ಪ್ರೊಫೆಷನ್ನಲ್ಲಿ ಇರತಕ್ಕಂತಹ ಒಂದು ಕಾರ್ಯಕರ್ತರ ಪಡೆಯಿಂದ ಇವತ್ತು ಯಶಸ್ವಿಯಾಗಿ ಕಾರ್ಯಾಚರಿಸ್ತಿದೆ. 117 ವರ್ಷಗಳ ಹಿಂದೆ 4 ಜನರಿಂದ ಪ್ರಾರಂಭ ಆಗಿರತಕ್ಕಂತಹ ಒಂದು ಸಂಸ್ಥೆ ಇವತ್ತು 220ಕ್ಕೂ ಹೆಚ್ಚು ದೇಶಗಳಲ್ಲಿ 14 ಲಕ್ಷಕ್ಕೂ ಹೆಚ್ಚು ಸದಸ್ಯರೊಂದಿಗೆ 35,000ಕ್ಕೂ ಹೆಚ್ಚು ಕ್ಲಬ್ಗಳೊಂದಿಗೆ ಇವತ್ತು ನಿಭಾಯಿಸುತ್ತಿರೋದು ಅದು ನಮ್ಮ ಸೇವೆಗಳಿಂದ, ಸೇವಾ ಭಾವನೆಯಿಂದ, ಅದೇ ರೀತಿಯಾಗಿ ಮೌಲ್ಯಾತ್ಮಕವಾಗಿ ನಾವು ಪರಿವರ್ತನೆಗೊಳಿಸಿರುವುದರಿಂದ ಕಾರಣ. ಅದರ ಒಟ್ಟಿಗೆ ಜನಮಾನಸಕ್ಕೆ ಕೊಟ್ಟಿರತಕ್ಕಂತಹ ಶಾಂತಿ, ಸದ್ಭಾವನೆ, ನೆಮ್ಮದಿಗೆ ನಾವು ಕೊಡಿಸಿರತಕ್ಕಂತಹ ಪ್ರೇರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನನ್ನ ಒಂದು ರಿಕ್ವೆಸ್ಟ್ ಇತ್ತು, ಸದಸ್ಯತನ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿ. ಸಣ್ಣ ಕ್ಲಬ್ ಆದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ನನ್ನದೊಂದು ಸಣ್ಣ ರಿಕ್ವೆಸ್ಟ್, ಈಗಾಗಲೇ ಇಲ್ಲಿ 35% ಮಹಿಳೆಯರಿದ್ದಾರೆ, 35ರಿಂದ 40%. ಈ ವರ್ಷ ಜೆನಿಫರ್ ಜಾನ್ ಅಧ್ಯಕ್ಷೆ ಆಗಿರೋದಕ್ಕೋಸ್ಕರ ನಮ್ಮ ಎಲ್ಲ 87 ಕ್ಲಬ್ಗಳಲ್ಲಿ ಕೂಡ ಒಂದು ಲೇಡಿ ಅಟ್ಲೀಸ್ಟ್ ಸದಸ್ಯೆಯನ್ನು ತಾವು ಇಲ್ಲಿ ಇನ್ಕ್ಲೂಷನ್ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ನೀವು ಮಾಡ್ತೀರಿ ಹೇಳತಕ್ಕಂತಹ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ, ಯಾಕೆ ಅಂತ ಹೇಳಿದರೆ ಆಗ ಒಂದು ಮಾತು ಬಂತು, 35% ಇದೆ, 50% ಹೆಚ್ಚಾದರೆ ಕಷ್ಟವಂತ ಗಂಡಸರು ಹೇಳಿದರೆ ಸರಿಯಲ್ಲ. ಎಲ್ಲಿ ಮಹಿಳೆಯ ಒಂದು ಪಾರ್ಟಿಸಿಪೇಷನ್ ಉಂಟಾ ಅಲ್ಲಿ ಆ ದೇಶದ್ದು ಇರ್ಬೋದು, ಆ ಸಂಸ್ಥೆಯದ್ದು ಇರ್ಬೋದು, ಅದೊಂದು ಅಭಿವೃದ್ಧಿಯ ಒಂದು ಮುಖ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಸಜ್ಜನಿಕೆ ನೆಲೆಸಿರ್ತದೆ, ಅಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಒಂದು ಒಳ್ಳೆತನ ನೆಲೆಸಿರ್ತದೆ, ಅಲ್ಲಿ ಒಳ್ಳೆ ಕೆಲಸಗಳು ಖಂಡಿತ ಆಗ್ತದೆ, ಅತ್ಯಂತ ಚೊಕ್ಕ ರೀತಿಯಲ್ಲಿ ಅಲ್ಲಿ ಕೆಲಸಗಳು ನಡೀತದೆ ಅಂತ ಹೇಳೋದಕ್ಕೆ ಈ ಒಂದು ಕ್ಲಬ್ಬೇ ಸಾಕ್ಷಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನಾನು ಹೆಚ್ಚು ಇವತ್ತು ವಿಶೇಷವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಆದಷ್ಟು ಶಾರ್ಟ್ ಆಗಿ ಇವತ್ತು ಕೆಲವು ಹೇಳಲೇಬೇಕಾದಂಥ ವಿಷಯಗಳಿದೆ. ಮುಖ್ಯವಾಗಿ ನಮ್ಮ ದತ್ತಿನಿಧಿ ಅಂತ ಹೇಳಿದರೆ ಎಲರ್ಜಿ ಆಗೋದು ಸ್ವಲ್ಪ ಕಾಮನ್, ಕೊಡುವಿಕೆ. ಆದರೆ 1917ರಲ್ಲಿ ಜಾರ್ಜಿಯಾದಲ್ಲಿ ಅಟ್ಲಾಂಟಾದಲ್ಲಿ ಅವತ್ತು ಆರ್ಚ್ ಕ್ಲಬ್ ಅನ್ನತಕ್ಕಂತಹ ಓರ್ವ ಮಹಾತ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷ ಕೇವಲ $26.5 ಕೊಟ್ಟದ್ರಿಂದ
ಒಂದು ದತ್ತಿ ನಿಧಿ ಒಂದು ಪ್ರಾರಂಭಿಸಿದ್ದು ಇವತ್ತು $4 ಬಿಲಿಯನ್ ಹೆಚ್ಚಿಗೆ ಹಣ ನಮ್ಮ ರೊಟೇರಿಯನ್ಸಿಂದ ಅದು ಸಂಚಯ ಆಗಿ ಈ ಜಗತ್ತಿನ ಅತ್ಯಂತ ಅಪೇಕ್ಷಿತರಿಗೆ ಅಥವಾ ಅತ್ಯಂತ ಒಂದು ಬೇಕಾಗಿರತಕ್ಕಂತಹ ಅದು ರೋಗಗ್ರಸ್ತರಿರ್ಬೋದು ಅಥವಾ ಕಲಿಯುವ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾವುದೇ ಒಂದು ಡಿಸಾಸ್ಟರ್ ಆಗಿರತಕ್ಕಂತಹ ಪ್ರದೇಶ ಇರ್ಬೋದು, ಇವತ್ತು ಅದು ತಲುಪಿದೆ ಅಂತ ಹೇಳಲಿಕ್ಕೆ ರೊಟೇರಿಯನ್ ಆಗಿ ಬಹಳ ಒಂದು ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಅದರ ಒಟ್ಟಿಗೆ ಇವತ್ತು ಒಂದು ಸಣ್ಣ ಕ್ಲಬ್ ಕೂಡ, ಇಂತಹ ಒಂದು ಸಣ್ಣ ಕ್ಲಬ್ ಕೂಡ, ಒಂದು ಸಣ್ಣ ದಾನವನ್ನು ನೀಡಬಲ್ಲಂತಹ ಕ್ಲಬ್ ಕೂಡ ಇವತ್ತು ಗ್ಲೋಬಲ್ ಗ್ರಾಂಟಿಂದಾಗಿ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗ್ತಾ ಇದೆ. ಇವತ್ತು ಜಿಲ್ಲಾ ನಿಧಿಯ ಮೂಲಕ ಇರ್ಬೋದು, ವರ್ಲ್ಡ್ ಫಂಡ್ ಮೂಲಕ ಇರ್ಬೋದು, ಅಥವಾ ವರ್ಲ್ಡ್ ಪಾರ್ಟ್ನರ್ ಮೂಲಕ ಇರ್ಬೋದು, ಇವತ್ತು ಆ ಹಣವನ್ನು ಬುದ್ಧಿವಂತಿಕೆ ಇದ್ದರೆ ಖಂಡಿತ ಒಂದು ನಯ ಪೈಸೆ ಹಾಕದೆ ಹೊಂದಿಕೆ ಮಾಡಿಕೊಂಡು ಇವತ್ತು ಆ ಒಂದು ವರ್ಲ್ಡ್ ಗ್ರಾಂಟನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ರೋಟರಿಯಲ್ಲಿ ಇದೆ. ಇದನ್ನು ಕೂಡ ಅತ್ಯಂತ ಬುದ್ಧಿವಂತರು, ಅತ್ಯಂತ ಹೆಚ್ಚು ಕಲಿತ ಪ್ರೊಫೆಸರ್ ಅವರು ಇರತಕ್ಕಂತಹ ಇಂತಹ ಒಂದು ಕ್ಲಬ್ಬಿನಿಂದ ಇದು ಆಗಬೇಕು. ನಿಮ್ಮ ಕ್ಲಬ್ ಆ ಗ್ಲೋಬಲ್ ಗ್ರಾಂಟ್ ಮಾಡುವ ಮೂಲಕ ಎಂತಹ ಒಂದು ಸಣ್ಣ ಕ್ಲಬ್ ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನು ತೋರಿಸಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ನನ್ನ ಆತ್ಮೀಯ ಸನ್ಮಿತ್ರ ವಿಕ್ರಮ್ ದತ್ತ ಅವರು ಇಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿಕ್ಕಿದ್ದಾರೆ. ಖಂಡಿತ ಅವರು ಆ ಒಂದು ಗವರ್ನರ್ ಹುದ್ದೆಗೆ ಏರ್ಲಿಕ್ಕೆ ಮೊದಲು ಇಲ್ಲಿಂದ ಒಂದು ಗ್ಲೋಬಲ್ ಗ್ರಾಂಟ್ ಆಗಿ ಈಗ ಮಾದರಿಯಾಗಬೇಕು ನಮ್ಮ ಡಿಸ್ಟ್ರಿಕ್ಟಿಗೆ ಹೇಳ್ತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಒಟ್ಟಿಗೆ ಇವತ್ತು ವಿಶೇಷವಾಗಿ ಗುರುತಿಸುವಿಕೆ ಕೂಡ ಇದೆ. PHF ಇದೆ ಅಥವಾ ಮಲ್ಟಿಪಲ್ PHF ಇದೆ, ಮೇಜರ್ ಡೋನರ್ ಇದೆ, AKS, ಬೇರೆ ಬೇರೆ ಒಂದು ವೈಯಕ್ತಿಕವಾದಂತಹ ಒಂದು ಗುರುತಿಸುವಿಕೆ ಕಾರ್ಯಕ್ರಮ ಕೂಡ ಇದೆ. ಇದು ಅವರವರ ಹೆಚ್ಚುಗಾರಿಕೆಯನ್ನು ತೋರಿಸೋದಲ್ಲ, ಇದು ಇನ್ನೊಬ್ಬರಿಗೆ ಪ್ರೇರೇಪಣೆ ಕೊಡತಕ್ಕಂತಹದ್ದು, ಇದು ಇನ್ನೊಬ್ಬರಿಗೆ ಮಾದರಿ ಆಗತಕ್ಕಂತಹದ್ದು. ಅದಕ್ಕೋಸ್ಕರ ಈ ಗುರುತಿಸುವಿಕೆ ಇವತ್ತು ನಡೀತಾ ಇದೆ ರೋಟರಿಯಲ್ಲಿ. ಅದೇ ರೀತಿ ಟ್ಯಾಕ್ಸ್ ಡಿಡಕ್ಷನ್ ಕೂಡ ಮೋದಿ ಅವರಿಗೆ ಕೊಟ್ಟದ್ದು $350 ಕೋಟಿ. ಇದು ಹೇಗೆ ಆಯಿತು? ಎಲ್ಲ CSR ಫಂಡಿಂದ ಆಯಿತು, ಕಂಪನಿಗಳು ಕೊಟ್ಟಿದ್ದಾರೆ. ನಾವು ಕೊಟ್ಟಂತಹ $1ಗೆ $10 ಆಗಿ ಕೊಡ್ತಾ ಬೇರೆ ಕಡೆಯಿಂದ ಬಂದಿದೆ. ಆದ್ದರಿಂದ ಮೂಲಧನ ನಾವು ಹೆಚ್ಚು ಮಾಡಬೇಕಾದಂತಹ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡ್ತೀರಿ ಹೇಳ್ತಕ್ಕಂತಹ ಒಂದು ವಿಶ್ವಾಸ ನನ್ನಲ್ಲಿದೆ. ಈ ಬಾರಿ ಪಬ್ಲಿಕ್ ಇಮೇಜ್ ಜಾಸ್ತಿ ಮಾಡಲಿಕ್ಕೋಸ್ಕರವಾಗಿ ನಾವು ಕಳೆದ ಬಾರಿ ನಿಮ್ಗೆಲ್ಲರಿಗೂ ಗೊತ್ತುಂಟು, $2 ಕೋಟಿ ಬಸ್ಸು ನಮ್ಮ ಏನಪ್ಪ ಹಾಸ್ಪಿಟಲ್ಗೆ ಕೊಟ್ಟಿದ್ದೇವೆ. ಅದನ್ನು ಉಪಯೋಗಿಸಿಕೊಂಡು ಪ್ರತಿ ಝೋನಲ್ಲಿ ಕೂಡ ನಾವು ಮಹಿಳೆಯರ ಕ್ಯಾನ್ಸರ್ ಡಿಟೆಕ್ಷನ್ ಕಾರ್ಯಕ್ರಮದೊಂದಿಗೆ ಅದರ ನಮ್ಮ ಒಂದು ಮೈಸೂರಿನ ಕ್ಯಾರವಾನ್ ಬಸ್ ಇದೆ. ಅದೇ ರೀತಿ ಮೈಸೂರು ನಾರ್ತಿಂದ ಇವತ್ತು ನಮ್ಮ ಪುತ್ತೂರು ಸಿಟಿಯವರು ಒಂದು ವ್ಯಾನನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಉಪಯೋಗಿಸಿಕೊಂಡು ಪ್ರತಿ ಝೋನಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಪ್ರೋಗ್ರಾಮನ್ನು ಮಾಡಬೇಕು. ಅದರ ಒಟ್ಟಿಗೆ ಈ 3-4 ವೆಹಿಕಲ್ ಒಂದು ರ್ಯಾಲಿ ಕೂಡ ಆ ಪ್ರದೇಶದಲ್ಲಿ ಝೋನಲ್ಲಿ ಮಾಡಲಿಕ್ಕೆ ಇದೆ. ಎಲ್ಲರ ಸಹಕಾರವನ್ನು ಪಬ್ಲಿಕ್ ಇಮೇಜಿಗೋಸ್ಕರ, ಯಾಕೆ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ಕೆಲಸ ಅದು ನಾವು ರಾತ್ರಿ ಯಾರಿಗೆ ನಮಸ್ಕಾರ ಹೊಡೆದರೂ ಪ್ರಯೋಜನ ಇಲ್ಲ, ಅದಕ್ಕೆ ಲೈಟನ್ನು ಹಾಯಿಸಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದ ಉಪಕಾರ, ನಾವು ಮಾಡಿದ ಪ್ರಯೋಜನ ಅದು ಇನ್ನೊಬ್ಬರಿಗೆ ಕಾಣಬೇಕು. ಅದು ಕಾಣೋದು ನಮ್ಮ ಹೆಚ್ಚುಗಾರಿಕೆಗೆ ಅಲ್ಲ, ಅದು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗಬೇಕು ಅಥವಾ ಇನ್ನೊಬ್ಬರಿಗೆ ಅದು ಮಾದರಿ ಆಗಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕೊಡುಗೆ ಅಂತ ಹೇಳಿದ್ರೆ ಅನೇಕರು ತಮ್ಮ ಜೀವವನ್ನೇ ತೆತ್ತಿದ್ದಾರೆ. ಈಗ ಭಗತ್ ಸಿಂಗ್ ನಂತವರು ಸ್ವಾತಂತ್ರ್ಯಕ್ಕೋಸ್ಕರ ಜೀವವನ್ನೇ ತೆತ್ತಿದ್ದಾರೆ. ನಾನು ನಿಮ್ಮ ಜೀವ ಕೊಡಬೇಕು ಅಂತ ಹೇಳೋದಿಲ್ಲ, ಏನಾದರೂ ಒಂದು ಕೊಡಬೇಕು ನೀವು ಅಂತ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಕೊಡುಗೆಗೆ ಇವತ್ತು ಜೆನಿಫರ್ ಹೆಲರ್ ಹೇಳತಕ್ಕಂತಹ ಅಮೆರಿಕದ ಮಹಿಳೆ mRNA 1273 ಅನ್ನತಕ್ಕಂತಹ ಕೊರೋನಾ ವ್ಯಾಕ್ಸಿನ್ನ ಒಂದು ಮೂಲಭೂತವಾದಂತಹ ಔಷಧಿಯನ್ನ ನ್ಯಾಷನಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾ ಸಿಯಾಟಲ್ನಲ್ಲಿ ಇದೆ. ಅಲ್ಲಿ ಪ್ರಪ್ರಥಮವಾಗಿ 17/3/2020 ತನ್ನ ದೇಹಕ್ಕೆ ಪಡೆಯುವ ಮೂಲಕ ಅವರು ಅನೌನ್ಸ್ ಮಾಡಿದ್ರು. ಅಷ್ಟು ಟೈಮ್ ಇಲ್ಲ, ಯಾಕೆಂದ್ರೆ ಇಲಿಗೆ ಕೊಡ್ಲಿಕ್ಕೆ, ಮೊಲಕ್ಕೆ ಕೊಡ್ಲಿಕ್ಕೆ, ಮಂಗಕ್ಕೆ ಕೊಡ್ಲಿಕ್ಕೆ ಟೈಮ್ ಇಲ್ಲ, 3 ವರ್ಷ ಹೋಗ್ತದೆ. ಇದು 1 ತಿಂಗಳಲ್ಲಿ ಆಗಬೇಕು.
ಆ ಮಹಿಳೆ ಇವತ್ತು ಮೈಯೊಡ್ಡಿದ್ರಿಂದಾಗಿ ನಮಗೆ ಎಲ್ರಿಗೆ ಇವತ್ತು ಪ್ರಯೋಜನ ಆಗಿದೆ. ಮದರ್ ತೆರೇಸಾ ಅಲ್ಬೇನಿಯಾದಿಂದ ಇಂಡಿಯಾಕ್ಕೆ ಬಂದು ತನ್ನ 17 ವರ್ಷ ಪ್ರಾಯದಲ್ಲಿ ಬಂದು ಅಶಕ್ತರಿಗೆ, ರೋಗಿಗಳಿಗೆ, ಕುಷ್ಠರೋಗಿಗಳಿಗೆ, ಏಡ್ಸ್ ಪೀಡಿತರಿಗೆ ಅವರ ಒಂದು ಕೆಲಸವನ್ನು ಮಾಡುವ, ಸೇವೆಯನ್ನು ಮಾಡುವ ಮೂಲಕ ತಮ್ಮ ಜೀವನವನ್ನು ಸವೆಸಿ ಇವತ್ತು ಪ್ರಪಂಚದಾದ್ಯಂತ ತನ್ನ ಏನು ಆ ಸೇವಾ ಬೆಳಕನ್ನು ಇವತ್ತು ತೋರಿಸಿದ್ದಾರೆ. ಅದೇ ರೀತಿ ಇವತ್ತು ಬೇರೆ ಅಬ್ರಹಾಂ ಲಿಂಕನ್ ಇರ್ಬೋದು, ಅಭಿನಂದನ್ ವರ್ಧಮಾನ್ ಇರ್ಬೋದು, ಲೂಯಿಸ್ ಪ್ಯಾಸ್ಚರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ತಮಗೋಸ್ಕರ ಮಾಡಲಿಲ್ಲ, ಅದು ಪ್ರಪಂಚಕ್ಕೋಸ್ಕರ ಇವತ್ತು ಮಾಡಿದ್ದಾರೆ. ಇವತ್ತು ನದಿ ನೀರನ್ನು ಕುಡಿಯುವುದಿಲ್ಲ, ಅಥವಾ ಮರ ಹಣ್ಣನ್ನು ತಿನ್ನೋದಿಲ್ಲ, ಅಥವಾ ಮಳೆ ಧಾನ್ಯವನ್ನು ಬೆಳೆಯನ್ನು ತಿನ್ನೋದಿಲ್ಲ. ಈ ಪ್ರಪಂಚದಲ್ಲಿ ನಾವು ಜನಿಸಿದ್ದು ಅದು ನಿಸ್ವಾರ್ಥತೆಗಾಗಿ, ನಮಗೋಸ್ಕರ ಅಲ್ಲ, ಅದು ಇನ್ನೊಬ್ಬರಿಗೋಸ್ಕರ ನಾವು ಬದುಕಬೇಕು ಅನ್ನತಕ್ಕಂಥದ್ದನ್ನು ಪ್ರಕೃತಿಯೇ ನಮಗೆ ಇವತ್ತು ತಿಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಇರಬೇಕು ಅನ್ನತಕ್ಕಂತಹ ಮಾತನ್ನು ಹೇಳುತ್ತಾ, ಇವತ್ತು ನಮ್ಮಲ್ಲೆಲ್ಲ SB ಅಕೌಂಟ್ ಇದೆ, ಕೆಲವರಲ್ಲಿ ಕರೆಂಟ್ ಅಕೌಂಟ್ ಇದೆ, ಆದರೆ ನಮ್ಮಲ್ಲಿ ಒಂದು ಗಿವಿಂಗ್ ಅಕೌಂಟ್ ಕೂಡ ಇಲ್ಲಿ ಕನಿಷ್ಠ ಒಂದು 2% ಆದರೂ ಆ ಗಿವಿಂಗ್ ಅಕೌಂಟಿಗೆ ಒಂದು ಇರಲಿ. ಆ ಮೂಲಕ ನಾವು ನಮ್ಮ ಏನು ಒಂದು ದತ್ತಿ ನಿಧಿ ಇರ್ಬೋದು, ಅಥವಾ ರೊಟೇರಿಯನ್ ಆಗಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ನಿಭಾಯಿಸಬೇಕು ಅಂತ ಹೇಳ್ತಕ್ಕಂತಹ ಒಂದು ಮಾತನ್ನು ನಿಮಗೆಲ್ಲ ಹೇಳುತ್ತಾ, ಕೊನೆಗೆ ಸ್ಟೀವ್ ಜಾಬ್ ಅನ್ನತಕ್ಕಂತಹ ಮಹಾತ್ಮ, ಆ್ಯಪಲ್ ಮೊಬೈಲ್ ಸಂಸ್ಥಾಪಕ, ಅವನು ಮನುಷ್ಯನ ಜೀವನದಲ್ಲಿ 3 ಘಟ್ಟವನ್ನು ಹೇಳಿದ್ದಾನೆ. ಒಂದು ಘಟ್ಟ ಏನಂತ ಹೇಳಿದರೆ ಅದು ಹಣ ಮಾಡುವ ಘಟ್ಟ, ಐಶ್ವರ್ಯ ಮಾಡುವ ಘಟ್ಟ, ವಸ್ತುಗಳನ್ನು ಸಂಗ್ರಹಿಸುವ ಘಟ್ಟ. ಅವನು ಅಗರ್ಭ ಶ್ರೀಮಂತ ಆದ, ಅಗರ್ಭವಾಗಿ ಅವನು ಎಲ್ಲೆಲ್ಲ ಹೋದಲ್ಲೆಲ್ಲ ಮನೆ, ಹೋದಲ್ಲೆಲ್ಲ ಬಂಗಲೆ, ಹೋದಲ್ಲೆಲ್ಲ ಚಾರ್ಟರ್ ಫ್ಲೈಟ್ ಎಲ್ಲ ಸಂಪಾದಿಸಿದ. ಆದರೆ 51ನೇ ವರ್ಷಕ್ಕೆ ಅವನು ಬಿದ್ದ. ಯಾಕೆ ಅಂತ ಹೇಳಿದರೆ ಅವನು ಕ್ಯಾನ್ಸರ್ ಪೇಷಂಟ್ ಆದ. ಸಿಕ್ಕಾಬಟ್ಟೆ ಹಣ ಇತ್ತು, ಇಡೀ ಆಸ್ಪತ್ರೆ ಫ್ಲೋರ್ ಅವನಿಗೆ ಒಬ್ಬನಿಗೆ. ಆದರೆ ಅವ ಮಲಗಿದ ಸ್ಥಿತಿ, ಆದರೆ ಆ ಮಲಗಿದ ಸ್ಥಿತಿಯಲ್ಲಿ ಅವನ ನೆನಪಿಗೆ, ಅಥವಾ ಅವನ ಸ್ಮರಣೆಗೆ, ಅಥವಾ ಅವನಲ್ಲಿ ಉಳಿದದ್ದೇನು ಅಂತ ಹೇಳಿದರೆ ಅವನ 51 ವರ್ಷದಲ್ಲಿ ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸ ಮಾತ್ರ. ಅವನು ಮಾಡಿದಂತಹ ದಾನ ಧರ್ಮ ಏನಿದೆ, ಯಾರ ಕಣ್ಣೀರನ್ನು ಒರೆಸಿದ್ದಾನೆ ಅದು ಮಾತ್ರ, ಯಾರನ್ನು ನಗಿಸಿದ್ದಾನೆ ಅದು ಮಾತ್ರ ಅವನಿಗೆ ನೆನಪಿಗೆ ಬರ್ತದೆ. ಕೊನೆಗೆ ಅವನು ಇನ್ನೊಂದು ಜೀವನ ನನಗೆ ಉಂಟು ಅಂತ ಹೇಳ್ತಾನೆ. ಯಾಕೆಂತ ಹೇಳಿದರೆ ಸತ್ತ ಮೇಲಿನ ಆತ್ಮದ ಜೀವನ. ಆ ಆತ್ಮದ ಹಿಂದೆ ಬಹುಶಃ ಅವನು ಮಾಡಿರತಕ್ಕಂತಹ ಪುಣ್ಯ ಮಾತ್ರ ಅವನ ಹಿಂದೆ ಬರ್ತದೆ, ಬೇರೆ ಯಾವುದೂ ಅವನ ಹಿಂದೆ ಬರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯರದ್ದು ಕೂಡ ಅವನು ಒಳ್ಳೆಯ ಕೆಲಸ ಮಾಡಿದರೆ, ಅವನು ಪುಣ್ಯ ಕೆಲಸ ಮಾಡಿದರೆ ಅವನ ಒಂದು ಆತ್ಮ ಅದು ಊರ್ಧ್ವಮುಖ ಆಗ್ತದೆ, ಇಲ್ಲದ್ರೆ ಅದು ಪಾತಾಳಿಗೆ ಅಧೋಮುಖಿ ಆಗ್ತದೆ ಅವನು ಮಾಡಿದ ಕೆಟ್ಟ ಕೆಲಸದಿಂದ ಹೇಳ್ತಕ್ಕಂತಹ ಮಾತನ್ನು ಹೇಳ್ತಾನೆ. ಈ ಮಾತಿನ ಒಂದು ಅರ್ಥದೊಂದಿಗೆ ನಮ್ಮ ಏನು ರೊಟೇರಿಯನ್ ಆಗಿ ಕರ್ತವ್ಯ ಇದೆ ಇದನ್ನು ಒಳ್ಳೆಯ ರೀತಿಯಲ್ಲಿ ನಾವು ನಿಭಾಯಿಸುವ, ರೋಟರಿಯ ಏನು ಸದಾಶಯ ಇದೆ ಅದನ್ನು ನಾವು ಪೂರೈಸುವ ಹೇಳ್ತಕ್ಕಂತಹ ಮಾತನ್ನು ಹೇಳ್ತಾ, ಇವತ್ತು ಈ ಒಂದು ಕ್ಲಬ್ಬಿನ ವತಿಯಿಂದ ಇಲ್ಲಿ ಬಂದು ನನಗೆ ಈ ಒಂದು ಸಂದೇಶವನ್ನು ರೋಟರಿಯ ಸಾರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ರೋಟರಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರಿಗೆ ನನ್ನ ಹೃದಯಾಂತರಾಳದ ಒಂದು ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಜನವರಿ ಮುಖ್ಯವಾಗಿ ನವಂಬರ್ 12, 13 ನಮ್ಮ TRF ಸೆಮಿನಾರ್ ಆಗ್ತದೆ. ಎಲ್ಲ TRF ಸೆಮಿನಾರಿಗೆ 800 ಜನರು ಬಂದಿದ್ದಾರೆ, ಇಲ್ಲದ್ರೆ 300-400 ಜನ ಬರೋದು. ಅಷ್ಟೇ ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಈ ಬಾರಿ ಮಂಗಳೂರು ನಾರ್ತ್ನವರು ಮಾಡ್ತಾ ಇದ್ದಾರೆ, ಖಂಡಿತ ಈ ಕಾರ್ಯಕ್ರಮವನ್ನು ಮಂಗಳೂರು ಈಸ್ಟ್ನವರು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ಕಾರ್ಯಕ್ರಮವನ್ನು ಅವರು ಯಶಸ್ಸುಗೊಳಿಸ್ತಾರೆ ಹೇಳತಕ್ಕಂತಹ ಭರವಸೆ ಇದೆ. ಅದರ ಒಟ್ಟಿಗೆ
ಇವತ್ತು ನಮ್ಮ ಕಾನ್ಫರೆನ್ಸ್ ಚೇರ್ಮನ್ ಸಂಜೀವ್ ಪೂಜಾರಿ, ಯಾಕೆಂದರೆ ನಾನು ಈ ವಿಷಯ ಹೇಳದಿದ್ರೆ ಭಾಳ ಅವರಿಗೆ ಅಪರಾಧ ಮಾಡಿದಾಗ ಆದಿತ್ತು. ಅವರು ಜೀವ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ 800 ರಿಜಿಸ್ಟ್ರೇಷನ್ ಮಾಡಿದ್ದಾರೆ. 1600 ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳತಕ್ಕಂತಹ ಒಂದು ಉಲ್ಲಾಸದಲ್ಲಿ 2000 ಮಾಡಬೇಕು ಅಂತ. ಆಗ್ಲಿಪ್ಪ, ಮಾಡಲಿ, ಒಳ್ಳೆ ರೀತಿಯಲ್ಲಿ ಮಾಡಲಿ. ಒಳ್ಳೆ ರೀತಿಯ ವೆನ್ಯೂ ನಮ್ಮ ಅಡ್ಯಾರ್ ಗಾರ್ಡನ್ನಲ್ಲಿ, ಅಲ್ಲಿ 5 ವೆನ್ಯೂ ಇದೆ. ಒಂದೊಂದು ವೆನ್ಯೂನಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ತಕ್ಕಂತಹ ಒಂದು ವಿಶೇಷವಾದಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾದ ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟ ಖಾದ್ಯಗಳು, ಅದೇ ರೀತಿ ಆಳ್ವಾಸ್ನವರಿಂದ ಎಂಟರ್ಟೈನ್ಮೆಂಟ್, ಅದರ ಮೇಲೆ ಪ್ರತಿ 2 ಇವೆಂಟಿಗೆ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ, 2 ದಿನವೂ ಎಂಟರ್ಟೈನ್ಮೆಂಟ್, ಇಂತಹ ಅದ್ಭುತ ಕಾರ್ಯಕ್ರಮಗಳನ್ನು ಅವರು ಮೋಹನರವರ ನೇತೃತ್ವದಲ್ಲಿ ರೂಪಿಸ್ತಾ ಇದ್ದಾರೆ. ಖಂಡಿತ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಏನು ಅನ್ನತಕ್ಕಂಥದ್ದನ್ನು ನಾವು ಎಲ್ಲ 3 ಜಿಲ್ಲೆಯವರೆಗೆ ಸಹ ತೋರಿಸತಕ್ಕಂತಹ ಒಂದು ಕಾರ್ಯಕ್ರಮ ಆಗಬೇಕು. ಇದೊಂದು ಬೆಂಚ್ ಮಾರ್ಕ್ ಆಗಬೇಕು. ಇನ್ನು ಮುಂದಕ್ಕೆ ಮಾಡೋದಿದ್ರೆ ಇಂತಹ ಒಂದು ಜಿಲ್ಲಾ ಒಂದು ಸಮ್ಮೇಳನ ಒಂದು ಆಗಬೇಕು ಹೇಳ್ತಕ್ಕಂತಹ ಒಂದು ಮನಸ್ಸನ್ನು ಸಂಜೀವ್ ಪೂಜೆ ಅವರು ಹೊಂದಿದ್ದಾರೆ. ನಿಮ್ಮ ಮನಸ್ಸು ಖಂಡಿತ ಅದು ಸಾಕಾರ ಆಗ್ತದೆ. ಅತ್ಯಂತ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ನೀವು ಕಾಣ್ತೀರಿ ಹೇಳ್ತಕ್ಕಂತಹ ಭರವಸೆಯನ್ನ, ವಿಶ್ವಾಸವನ್ನ ನಾನು ನನ್ನ ರೊಟೇರಿಯನ್ಸ್ ಮೂಲಕ ನಾನು ಖಂಡಿತ ಹೊಂದಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, a befitting moment for both of them, our district governor, Shri Prakash Karanth, and the First Lady, Rotarian Vani P. Karanth. Sir and Madam, we are indeed honored to have you with us. After hearing you, there is no doubt as to why you are the district governor. Such passion in your heart that comes from a true Rotarian. I request Rotarian Girish Alwa to come over and give the memento to Rotarian Suraj Hebbar. I would like to call upon Rotarian Nutan to present a memento to our GSR Dr. Devdas Rai. ಹಾಗೆ ಮೊದಲನೇದಾಗಿ ಮಧ್ಯಾಹ್ನದಿಂದ ನಮ್ಮ ಜೊತೆ ಎಲ್ಲ ಓಡಾಡಿದಂತಹ ಮೇಜರ್ ಡೋನರ್ ಡಿ ಜಿ ಆದಂಥ ಪ್ರಕಾಶ್ ಕಾರಂತ್ ಅವರು, ಹಾಗೆ ನಮ್ಮ ಜಿಲ್ಲೆಯ ಪ್ರಥಮ ಮಹಿಳೆಯಾದಂಥ ವಾಣಿ ಕಾರಂತ್ ಅವರಿಗೆ, ಹಾಗೂ ಝೋನ್ನ ಅಸಿಸ್ಟೆಂಟ್ ಗವರ್ನರ್ ಆದಂತಹ ಶಿವರಾಜ್ ಹೆಬ್ಬಾರ್ ಅವರು, ಹಾಗೂ ಅಸಿಸ್ಟೆಂಟ್ ಗವರ್ನರ್ ಆದಂತಹ ರೊಟೇರಿಯನ್ ಶಶಿಧರ್ ಕೆ, ಝೋನಲ್ ಲೆಫ್ಟಿನೆಂಟ್ ಆದಂತಹ ರೊಟೇರಿಯನ್ ಡಾಕ್ಟರ್ ವಸಂತ್ ಪೈ, ಝೋನಲ್ ಲೆಫ್ಟಿನೆಂಟ್ ಅಶೋಕ್ ಕುಮಾರ್ ಉಜ್ಜೋಡಿ, ಝೋನಲ್ ಲೆಫ್ಟಿನೆಂಟ್ ಸುರೇಶ್ MS, ಝೋನಲ್ ಲೆಫ್ಟಿನೆಂಟ್ ಜಯಕುಮಾರ್ PR, ಹಾಗೂ ರೊಟೇರಿಯನ್ ರೀತೀಶ್ ಬಂಟ್ವಾಳ, ಅಸಿಸ್ಟೆಂಟ್ ಗವರ್ನರ್ ಆದಂತಹ ರೊಟೇರಿಯನ್ ಬಾಲಕೃಷ್ಣ ಶೆಟ್ಟಿ, ಕ್ಲಬ್ಬಿನ ಅಧ್ಯಕ್ಷರಾಗೂ ಸೆಕ್ರೆಟರಿಗಳಾದಂಥವರು RC ಬೈಕಪ್ಪಾಡಿ, ರೊಟೇರಿಯನ್ ಅಶೋಕ್, ಸೆಕ್ರೆಟರಿ ಆದ ರೊಟೇರಿಯನ್ ಹರೀಶ್ ಶೆಟ್ಟಿ, RC ಮಂಗಳೂರು ಪ್ರೆಸಿಡೆಂಟ್ ರೊಟೇರಿಯನ್ C ಹರೀಶ್ ಶೆಟ್ಟಿ, RC ಮಂಗಳೂರು ಹಿಲ್ಸೈಡ್ ಪ್ರೆಸಿಡೆಂಟ್ ಶ್ಯಾಮಲಾ ರಾಯಲ್, RC ಮಂಗಳೂರು ನಾರ್ತ್ ಪ್ರೆಸಿಡೆಂಟ್ DR ಪ್ರಕಾಶ್, ಸೆಕ್ರೆಟರಿ ರೊಟೇರಿಯನ್ ರಾಧಾಕೃಷ್ಣ ರೈ, ಮಂಗಳೂರು ಸನ್ರೈಸ್ ಪ್ರೆಸಿಡೆಂಟ್ ರೊಟೇರಿಯನ್ ಡಾಕ್ಟರ್ ಚೆನ್ನಗಿರಿ ಗೌಡ, ಮ್ಯಾಂಗ್ಳೂರು ಸಿಟಿ ಪ್ರೆಸಿಡೆಂಟ್ ರೊಟೇರಿಯನ್ ಬಸವಕುಮಾರ್,
ರೋಟೇರಿಯನ್ ರಾಮಶೇಖರ್ ಶೆಟ್ಟಿ, ರೋಟೇರಿಯನ್ ವಾಲ್ಟರ್ ಸನ್ರೈಸ್, ರೋಟೇರಿಯನ್ ಚಂದ್ರಶೇಖರ್ ಭಟ್ RC ಮೆಟ್ರೋ, ರೋಟೇರಿಯನ್ ನಂದಿನಿ RC ಸೌತ್, ರೋಟೇರಿಯನ್ ಕೃಷಾನ್ ಪ್ರಸಾದ್ ರೈ RC ಬೈಕಂಪಾಡಿ, ರೋಟೇರಿಯನ್ ನವೀನ್ RC ಬೈಕಂಪಾಡಿ, ರೋಟೇರಿಯನ್ ಸುಬೋಧ್ RC ಬೈಕಂಪಾಡಿ, ರೋಟೇರಿಯನ್ ಗಂಗಾಧರ್ RC ಬೈಕಂಪಾಡಿ, ರೋಟೇರಿಯನ್ ಪ್ರಸಾದ್ ಪ್ರಭು RC ಬೈಕಂಪಾಡಿ, ರೋಟೇರಿಯನ್ ಡಾಕ್ಟರ್ ರಂಜನ್ ಮ್ಯಾಂಗ್ಳೂರ್ ಸಿಟಿ, ರೋಟೇರಿಯನ್ ವಾಸುಮಲ್ಯ ಮ್ಯಾಂಗ್ಳೂರ್ ಸೀಸೈಡ್, ರೋಟೇರಿಯನ್ ಸಂಜೀವ್ ಪೂಜಾರಿ ಕಾನ್ಫರೆನ್ಸ್ ಚೇರ್ಮನ್ ಬಂಟ್ವಾಳ, ಡಾಕ್ಟರ್ ಆತ್ಮಾನಂದ ರೈ ಬಂಟ್ವಾಳ, ಮಿಸಸ್ ಆತ್ಮಾನಂದ ರೈ ಬಂಟ್ವಾಳ, ಶ್ರೀಮಾನ್ ಸಂಜೀವ ಮಣಿಯಲ್ ಎಕ್ಕೂರ್, ರಾಧಾಕೃಷ್ಣ ರೈ ಟೀಚರ್, ಸ್ಮಿತಾ, ಗೀತಾ ಕೊಲ್ಯ, ವಿಜಯ, ಮೋಹನ್ ಸಿರ್ಸಲ, ಕೆಸೆಟ್ ನಾರಾಯಣ ಟೀಚರ್, ಬಾಬು ಕುಂಜಿ, ಶಂಕರ್ ರಾಜು, ಶಕುಂತಲಾ ಟೀಚರ್, ಮಿಸ್ಟರ್ ರಘುನಾಥ್, ಮಿಸ್ಟರ್ ಲಕ್ಷ್ಮೀನಾರಾಯಣ್, ಮಿಸ್ಟರ್ ವಸಂತಾಚಾರ್, ಮಿಸ್ಟರ್ ಆನಂದ್ ಕೆ, ಮಿಸ್ಟರ್ ವಸಂತ್ ರೈ, ಮಿಸ್ಟರ್ ಪುಷ್ಪಾಕರ್ ತೋನ್ಸೆ, ಹಾಗೆ ಇಂದು ನಮ್ಮ ಕ್ಲಬ್ಬಿಗಂತ ಸೇರ್ಪಡೆಗೊಂಡಂಥ JE ಉಳ್ಳಾಲ ನಿತೀಶ್, ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ನಿಂತ್ಕೊಳ್ಬೇಕಾಗಿ ವಿನಂತಿ. ಮತ್ತು ನಮ್ಮ ಡಿಸ್ಟಿಕ್ ಸೆಕ್ರೆಟರಿ ಆದಂತಹ ನಾರಾಯಣ ಹೆಗಡೆ ಅವರು, ರಾಮಣ್ಣ ರೈ, ಎಲ್ಲರಿಗೂ ಧನ್ಯವಾದಗಳು. ಗುಡ್ ಈವ್ನಿಂಗ್ ಆಲ್. ರೋಟರಿ ಕ್ಲಬ್ ದೇರ್ಲಕಟ್ಟೆಗೆ ಡಿಸ್ಟ್ರಿಕ್ಟ್ ಗವರ್ನರ್ ಇವರ ಅಧಿಕೃತ ಭೇಟಿ ನಿಮಿತ್ತ ನಮ್ಮ ಕ್ಲಬ್ಬಿಗೆ ಆಗಮಿಸಿ ಕ್ಲಬ್ಬಿನ ಆಗಿ ಹೋಗುಗಳ ಹಾಗೂ ಇತರ ಕಾರ್ಯವೈಖರಿಗಳ ಬಗ್ಗೆ ಪರಿಶೀಲಿಸಿ ಸಲಹೆ ಸೂಚನೆಗಳನ್ನಿತ್ತ ಡಿಸ್ಟ್ರಿಕ್ಟ್ ಗವರ್ನರ್ ಮೇಜರ್ ಡೋನರ್ ರೋಟೇರಿಯನ್ ಪ್ರಕಾಶ್ ಕಾರಂತ್ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ ಸರ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಝೋನ್ 3 ಅಸಿಸ್ಟೆಂಟ್ ಗವರ್ನರ್ ಮೇಜರ್ ಡೋನರ್ ರೋಟೇರಿಯನ್ ಸೂರಜ್ ಹೆಬ್ಬಾರ್ ಹಾಗೂ ಝೋನ್ 3 ಝೋನಲ್ ಲೆಫ್ಟಿನೆಂಟ್ ರೋಟೇರಿಯನ್ ಡಾಕ್ಟರ್ ವಸಂತ್ ಪೈ ಇವರಿಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಕ್ಲಬ್ನ ಮಾರ್ಗದರ್ಶಕರಾದ PDG RA ಡಿಸ್ಟ್ರಿಕ್ಟ್ 3180 ರೋಟೇರಿಯನ್ ಡಾಕ್ಟರ್ ದೇವದಾಸ್ ಪೈ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಫಸ್ಟ್ ಲೇಡಿ ಆಫ್ ದ ಡಿಸ್ಟ್ರಿಕ್ಟ್ ರೋಟೇರಿಯನ್ ವಾಣಿ ಕಾರಂತ್ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ ಮೇಡಮ್. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗೌರವಾನ್ವಿತ ಗಣ್ಯರಾದ ಜಿಲ್ಲಾ ಕಾರ್ಯದರ್ಶಿಗಳಾದ ರೋಟೇರಿಯನ್ ನಾರಾಯಣ ಹೆಗ್ಡೆ ಸರ್, ರೋಟೇರಿಯನ್ ರಾಮಣ್ಣ ರೈ ಸರ್, ರೋಟೇರಿಯನ್ ಆತ್ಮರಂಜನ್ ರೈ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅಸಿಸ್ಟೆಂಟ್ ಗವರ್ನರ್ಗಳಾಗಿರುವ ರೋಟೇರಿಯನ್ ಶಶಿಧರ್, ರೋಟೇರಿಯನ್ ಬಾಲಕೃಷ್ಣ ಶೆಟ್ಟಿ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕಾನ್ಫರೆನ್ಸ್ ಚೇರ್ಮನ್ ರೋಟೇರಿಯನ್ ಸಂಜೀವ ಪೂಜಾರಿ, ಕಾನ್ಫರೆನ್ಸ್ ಸೆಕ್ರೆಟರಿ ರೋಟೇರಿಯನ್ ರಿತೇಶ್ ಬಾಳಿಗ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ.